ಯಕ್ಷ ಸಂವಾದ. ಇದು ಕಲಾವಿದರ ಜೀವನ ಚರಿತ್ರೆ. ಯಕ್ಷಗಾನ ಕೇವಲ ಒಂದು ಕಲೆಯ ಮಾಧ್ಯಮವಲ್ಲ. ಇದು ಶ್ರವಣ, ದೃಶ್ಯ, ಶಿಲ್ಪ, ನಾಟಕ, ಸಂಗೀತ, ನೃತ್ಯ, ಕಾವ್ಯ ಇವುಗಳ ಸಮನ್ವಯವಾಗಿದೆ. ಅಂತಹ ಕಲೆಗಳಲ್ಲಿ ಸತತ 23 ವರ್ಷಗಳಿಂದ ತೊಡಗಿಸಿಕೊಂಡು ಬಂದವರು ಶ್ರೀ ಕೃಷ್ಣರೈ ನೀರ್ಚಾಲು. ಇಪ್ಪತ್ತಾರು 1981 ರಾಮಯ್ಯ ಮತ್ತು ಗಿರಿಜಾ ದಂಪತಿಯ ಪುತ್ರರಾಗಿ ನೀರ್ಚಾಲ್ ಸಮೀಪದ ನಿಡುಗಲೆ ಎಂಬಲ್ಲಿ ಜನಿಸಿದ ಶ್ರೀ ಕೃಷ್ಣರೈ ನೀರ್ಚಾಲು ಓದಿದ್ದು 5ನೇ ತರಗತಿ. ಬಾಲ್ಯದಲ್ಲಿ ಯಕ್ಷಗಾನದತ್ತ ಆಕರ್ಷಿತರಾದ ಇವರು ಪುತ್ತೂರು ಗಿರೀಶ್ ಹೆಗ್ಡೆ ಇವರ ಮುಖಾಂತರ ಧರ್ಮಸ್ಥಳ ಕಲಿಕಾ ಕೇಂದ್ರಕ್ಕೆ ಸೇರ್ಪಡೆಗೊಳ್ಳುತ್ತಾರೆ. ಕೋಳಿಯೂರು ರಾಮಚಂದ್ರರಾಯರಿಂದ ಯಕ್ಷಗಾನ ವಿದ್ಯೆ ಪಡೆದು ಯಕ್ಷಗಾನ ರಂಗವನ್ನು ಪ್ರವೇಶಿಸುತ್ತಾರೆ. இந்த பூதலக்கத்துல மனசு வேதனை மனசுல வள்ளி பட்டது அண்ணாவது லெத்தா காலமாது லெத்து போண்டு அலே நீக்கு புத்ததிக்கிற மாதிரி நீச்ச புள்ளிய மகா ஆண்டவச்சி பாக்கறா இந்த மாதிரி வரப்போ சப்தர மகா இந்த அண்ணே தேவஸ்தான பணம் கட்டுனேன மகா என்ன நினைச்சினா எத்து மானவத்து பொண்ணு மானது எப்படா இருந்த அண்ணே வீரா ಮಿಥ್ಯ ವೇಷದಿಂದ ಯಕ್ಷಲೋಕಕ್ಕೆ ಪಾದಾರ್ಪಣೆ ಮಾಡಿ ಎದುರು ವೇಷದವರೆಗೆ ಹಂತ ಹಂತವಾಗಿ ಬೆಳೆಯುತ್ತಾ ಬಂದು ಸುರತ್ಕಲ್ ಮೇಳ, ಮಂಗಳದೇವಿ ಮೇಳ, ಕುಂಟಾರು ಮೇಳ, ಪುತ್ತೂರು ಮೇಳ, ಸುಂಕದಕಟ್ಟೆ ಮೇಳ, ಉಳ್ಳಾಲ ಭಗವತಿ ಮೇಳ, ತಲಕಲ ಮೇಳ ಹಾಗೂ 10 ವರ್ಷ ಬೆಂಕಿನಾಥೇಶ್ವರ ಮೇಳಗಳಲ್ಲಿ ತಿರುಗಾಟವನ್ನು ಮಾಡುತ್ತಾ ಒಟ್ಟಾರೆ 2 ದಶಕಗಳಿಂದ ಸುದೀರ್ಘ ಕಾಲ ಯಕ್ಷಗಾನ ತಿರುಗಾಟ ನಡೆಸಿದ ಕಲಾವಿದ. ವಿಷ್ಣು, ಕೃಷ್ಣ, ಕಂಸ, ಶುಂಭನಿಶುಂಭ, ವಿದ್ಯುನ್ಮಾಲಿ, ಶತ್ರುಘ್ನ, ಶತ್ರುಪ್ರಸೂದನ, ಮುರಾಸುರ, ಕೌರವ, ಅರ್ಜುನ, ಹಿರಣ್ಯಾಕ್ಷ, ಬಲರಾಮ, ಮಹಿಷಾಸುರ ಮತ್ತಿತರ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಇವರ ಚೆನ್ನಯ್ಯ, ಚಂದ್ರವರ್ಮ, ಚಂದ್ರಶೇಖರ, ದುಗ್ಗನ್ನ, ಚಂದುಗಿಡಿ, ಭೈರವ ಅರಸು ಇಂಥ ಪಾತ್ರಗಳು ಜನಮನ್ನಣೆ ಗಳಿಸಿದೆ. ಯಾವುದೇ ವೇಷವನ್ನು ಕೊಟ್ಟರೂ ಸಮರ್ಥವಾಗಿ ನಿರ್ವಹಿಸುವ ಇವರಿಗೆ 20ಕ್ಕೂ ಹೆಚ್ಚು ಸನ್ಮಾನಗಳು ಸೇರಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಆರಿಸಿಕೊಂಡು ಬಂದಿದೆ. ಯಕ್ಷಗಾನ ಕಲಾ ಸೇವೆಗೆ ಇವರ ಮಡದಿಯಾದ ಗೀತಾ ಕಾರಿಂಚ, ಮಕ್ಕಳಾದಂತ ಮಹಿಮಾ, ಚಿನ್ಮಯ ಇವರು ಕೂಡ ಯಕ್ಷಗಾನಾಸಕ್ತಿ ಹೊಂದಿದ್ದಾರೆ ಮತ್ತು ಸದಾ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಸಂಚಿಕೆಯಲ್ಲಿ ಭಾಗವಹಿಸಿ ಸಂವಾದ ಮಾಡುವವರು ಕಳೆದ 23 ವರ್ಷಗಳಿಂದ ಯಕ್ಷಕಲಾಭಿಮಾನಿಗಳನ್ನು ರಂಜಿಸುತ್ತಾ ಹಲವು ಮೇಳಗಳಲ್ಲಿ ತಿರುಗಾಟ ಮಾಡಿ ಅನುಭವ ಗಳಿಸಿರುವ ಶ್ರೀ ಕೃಷ್ಣರೈ ನೀರ್ಚಾಲು. ಕೃಷ್ಣಣ್ಣ,
ನಿಮಗೆ ನಮ್ಮ ಯಕ್ಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷ್ಣಣ್ಣ, ನೀವು 23 ವರ್ಷದ ಯಕ್ಷ ಅನುಭವವುಳ್ಳ ಕಲಾವಿದರು. ನಿಮ್ಮ ಯಕ್ಷ ಪಯಣ ಶುರುವಾದದ್ದು ಹೇಗೆ? ಹಾಗೆಯೇ ನಿಮಗೆ ಬಾಲ್ಯದಲ್ಲಿ ಯಕ್ಷಗಾನದ ಮೇಲೆ ಒಲವು ಇತ್ತಾ? ಬಾಲ್ಯದ ಜೀವನ ಹೇಗಿತ್ತು? ಸಣ್ಣದಿರುವಾಗ ನಾನು ಕಿಳಿಂಗಾರ್ ಶಾಲೆಗೆ ಹೋಗ್ತಿದ್ದೆ. ಕಿಳಿಂಗಾರ್ ಶಾಲೆಯಿಂದ ಮತ್ತೆ ನೀರ್ಚಾಲ್ ಶಾಲೆಗೆ ಬಂದೆ. ನನ್ನ ಯಕ್ಷ ತರಗತಿ 5ನೇ ಕ್ಲಾಸ್ ಮಾತ್ರ. ಆ ಹೊತ್ತಿನಲ್ಲಿ ನನ್ನ ತಂದೆಯವರು ಬಚ್ಚಗಾರ ಮೇಳದಲ್ಲಿ ಮ್ಯಾನೇಜರ್ ಆಗಿದ್ದರು. ಅವರು ಯಕ್ಷಗಾನದಲ್ಲಿ ನನಗೆ ಅಭಿರುಚಿ ಹುಟ್ಟಬೇಕಾದ್ರೆ ನನ್ನ ತಂದೆಯೇ ಕಾರಣ. ಅವರಿಂದ ನಾನು ಯಕ್ಷಗಾನಕ್ಕೆ ನನಗೆ ಒಲವು ಮೂಡುವಂತೆ ಆಯಿತು. ಹಾಗೆ ಯಾವುದಾದರೂ ಸಂದರ್ಭ ನಿಮಗೆ ಯಕ್ಷಗಾನಕ್ಕೆ ಬರಬೇಕು ಅಂತ ಪ್ರೇರಣೆ ಆಗಿತ್ತಾ? ಯಕ್ಷಗಾನಕ್ಕೆ ಬರಬೇಕಾದ್ರೆ ಪ್ರೇರಣೆ ಅಂದರೆ ನಮ್ಮ ಕಿಳಿಂಗಾರು ಭಜನಾ ಮಂದಿರದಲ್ಲಿ ನಮ್ಮ ನೀರ್ಚಾಲ್ ಸತೀಶ ಎಂಬ ಹುಡುಗನಿಗೆ ಕುಂಬ್ಳೆ ನಾರಾಯಣ ನಾಯಕ್ ಎಂಬ ದೊಡ್ಡ ಹಾಸ್ಯ ಕಲಾವಿದವು ಪುಂಡವೇಶದ ಕಲಾವಿದರು ನಾಟಿ ಕಲಿಸ್ತಾ ಇದ್ರು. ಅದನ್ನು ನೋಡ್ತಾ ಇದ್ದೆ ನಾನು. ನೋಡುವಾಗ ಅದನ್ನು ನನಗೆ ಕಲಿಬೇಕು, ನನಗೆ ಶಾಲೆಯಲ್ಲಿ ಆಸಕ್ತಿ ಆಗಲಿಲ್ಲ, ನಾಟ್ಯ ಕಲಿಬೇಕೆಂಬ ಆಸಕ್ತಿ ಆಯಿತು. ಅದಕ್ಕಾಗಿ ಅವರು ಕಲಿತು ಸುಂಗದಕಟ್ಟೆ ಮೇಳಕ್ಕೆ ಹೋಗುವಾಗ ನನ್ನ ತಂದೆಯಲ್ಲಿ ಹೇಳಿದೆ ನನಗೆ ಯಕ್ಷಗಾನಕ್ಕೆ ಹೋಗಲೇಬೇಕು ಅಂತ. ಹಾಗೆ ನನಗೆ ಪ್ರೇರಣೆ ಆಯಿತು. ಮನೆಯವರ ಸಪೋರ್ಟ್ ಹೇಗಿತ್ತು ಆಗ? ಮನೆಯವರು ಬೇಡ ಒಮ್ಮೆ ಹೇಳಿದರು, ತಂದೆಯವರು ಮಾತ್ರ ಸಪೋರ್ಟ್ ಕೊಟ್ಟಿದ್ರು. ಮತ್ತು ಮನೆಯವರು ಆ ಹೊತ್ತಿನಲ್ಲಿ ಯಕ್ಷಗಾನ ಬೇಡ, ನಿನಗೆ ಬೇರೆ ಉದ್ಯೋಗ ಮಾಡು, ಯಕ್ಷಗಾನದಲ್ಲಿ ಏನಾಗುವುದಿಲ್ಲ ಅಂತ ನನ್ನ ಹಠ ಹಿಡಿದು ನಾನು ಯಕ್ಷಗಾನಕ್ಕೆ ಬಂದೆ. ಸರಿ, ಮೊದಲು ನೀವು ಯಕ್ಷಗಾನ ಕಲಿತದ್ದು ಎಲ್ಲಿ? ನಾನು ಮಂಜುನಾಥ ಲಲಿತಾ ಕಲಾ ಕೇಂದ್ರ ಧರ್ಮಸ್ಥಳದಲ್ಲಿ. ಅಲ್ಲಿನ ಅನುಭವ ಹೇಗಿತ್ತು? ಅಂದ್ರೆ ಜೊತೆಗಿರುವಂತಹ ಕಲಾವಿದರ ಜೊತೆಗೆ ನೀವು ನಡೆಯುತ್ತಾ ಇದ್ದಂತಹ ಒಂದು ಕ್ಷಣಗಳು, ಹಾಗೆ ಗುರುಗಳ ಬಗ್ಗೆ ಒಂದೆರಡು ಮಾತು. ಅಷ್ಟು ಅನ್ಯೋನ್ಯತೆಯಲ್ಲಿ ಕೇಂದ್ರದಲ್ಲಿ ಕಲಿತಾ ಇದ್ದೆವು. ಗುರುಗಳು ಕೋಳಿಯೂರು ರಾಮಚಂದ್ರ ಅವರ ಗುರುಗಳು. ಅವರು ಕಲಿಸುವಾಗ ಅಷ್ಟು ಶಿಸ್ತುಬದ್ಧವಾಗಿ ಕಲಿಸ್ತಾ ಇದ್ದರು. ಸಹ ಕಲಾವಿದರ ಜೊತೆಗೆ ಸೇರಿ ಬೆಳಿಗ್ಗೆ 8 ಗಂಟೆಗೆ ಎದ್ದು ಸ್ನಾನವನ್ನು ಮುಗಿಸಿ ಪೂಜೆ ವಿಧಿಗಳನ್ನು ಮುಗಿಸಿ ನಾಟ್ಯ ಕ್ಲಾಸ್ಗೆ ಬಂದು ನಾಟ್ಯ ಕಲಿಸಿ 5:30ವರೆಗೆ ಕಲಿಸ್ತಾ ಇದ್ರು. ಸಹ ಕಲಾವಿದರು ಅಷ್ಟು ಒಮ್ಮತದಿಂದ ಒಗ್ಗಟ್ಟಿನಲ್ಲಿ ನಾವು ನಗುತ್ತಾ ತಿರುಗಾಟ ಮಾಡಿದೆವು. ಹಾಗೆ ನಿಮ್ಮ ಜೊತೆ ಕಲಿತವರು ಪ್ರಸ್ತುತ ಈಗ ಯಾವುದಾದರೂ ಮೇಳದಲ್ಲಿ ಇದ್ದಾರಾ? ಈಗ ನನ್ನ ಜೊತೆಯಲ್ಲಿ ಕಲಿತವರು ದಿನೇಶ್ ಶೆಟ್ಟಿ ಕಾವಲುಗಟ್ಟೆ, ಶಿವಪ್ರಸಾದ್ ಪೆರುವಾಜೆ, ಕಿನಿಲಗೋಡಿ ಗಿರೀಶ್ ಭಟ್, ಮತ್ತು ಪದ್ಮನಾಭ ಶೆಟ್ಟಿ ಕನ್ನಡಿಗಟ್ಟೆ, ನಾರಾಯಣ ಕುಲಾಲ್ ವೇಣೂರು, ಮತ್ತು ಕೆಲವರಿದ್ದಾರೆ. ಹಾಗೆ ಧರ್ಮಸ್ಥಳ ಕೇಂದ್ರದಲ್ಲಿ ನಾಟ್ಯಗಾರಿಕೆ ಅರ್ಥಗಾರಿಕೆ ಕಲಿಸುವ ಪರಿ ಹೇಗಿತ್ತು? ಹಾಗೆ ನಿಮಗೆ ಅಲ್ಲಿ ಕಷ್ಟಕರವಾದಂತಹ ವಿಷಯ ಯಾವುದಾಗಿತ್ತು? ಧರ್ಮಸ್ಥಳದಲ್ಲಿ ನಾಟ್ಯ ಕಲಿಯುವಾಗ ನನಗೆ ಪಕ್ಕಳ ಕುಂಜ ಕೃಷ್ಣನಾಯಕರು ಅಂತ ಬಣ್ಣದ ವೇಷಧಾರಿ ಅವರು ಮೇಕಪ್ ಬಣ್ಣಗಾರಿಕೆಯನ್ನು ಕಲಿಸ್ತಾ ಇದ್ರು. ಅವರು ಕಲಿಸುವಾಗ ಪ್ರಾರಂಭಕ್ಕೆ ಸ್ವಲ್ಪ ಕಷ್ಟಗಳು ಬಂದಿತ್ತು. ಮತ್ತೆ ಕಲಿತ ಮೇಲೆ ಅದು ನಮಗೆ ಖುಷಿ ತಂದುಕೊಂಡಿತ್ತು. ಯಾಕೆಂದರೆ ಅದು ನಮಗೆ ಅದರಲ್ಲಿ ಪರಿಪೂರ್ಣತೆ ಅಂತಲ್ಲ, ನಮಗೆ ಬಣ್ಣಗಾರಿಕೆ ಗೊತ್ತುಂಟು ಎಂಬುದಾಗಿ ನಮಗೆ ಗುರುಗಳ ನೀನು ಬಣ್ಣ ಕಲಿತಿದ್ದಿ ಮರೆಯ ಒಳ್ಳೆಯದಾಯಿತು ಅಂತ ಅವರ ಆಶೀರ್ವಾದದಿಂದ ನಾನು ಬಣ್ಣ ಕಲಿತೆ. ಕಷ್ಟಗಳು ಯಾವುದು ಬರಲಿಲ್ಲ. ಅಲ್ಲಿ ಸುಖದ ಜೀವನವೇ. ಹಾಗೆ ನಾಟ್ಯಗಾರಿಕೆ ಅರ್ಥಗಾರಿಕೆ ಹೇಗೆ ಕಲಿಸ್ತಾ ಇದ್ರು ಅಲ್ಲಿ ಗುರುಗಳು? ಬೆಳಿಗ್ಗೆ ಎದ್ದು ಅರ್ಥಗಾರಿಕೆಯಲ್ಲಿ ಇವರು ನಾವು ಲೀಲಾವತಿ ಬೈಪಾಡ್ತಾ ಅವರು ಭಾಗವತಿಗೆಯಲ್ಲಿ ಅವರ ಗಂಡ ಹರಿನಾರಾಯಣ ಬೈಪಾಡ್ತವರು ಅವರು ತಾಳಗಳು, ಮತ್ತು ಕೋಳಿಯೂರು ರಾಮಚಂದ್ರ ಅವರು ಅರ್ಥಗಾರಿಕೆಯು, ಮತ್ತು ಪಕ್ಕಳ ಕುಂಜ ಕೃಷ್ಣನಾಯಕರು ಬಣ್ಣಗಾರಿಕೆಯು ಇಷ್ಟನ್ನು ಕಲಿಸ್ತಾ ಇದ್ರು. ಹಾಗೆ ನೀವು ಅಲ್ಲಿ ಕೇಂದ್ರದಲ್ಲಿರುವಾಗ ನಿಮ್ಮ ದಿನಚರಿ ಹೇಗಿತ್ತಲ್ಲಿ? ದಿನಚರಿ ತೊಂದರೆ ಇಲ್ಲ. ಅಂದ್ರೆ ಯಾವ ರೀತಿಯಲ್ಲಿ ನಡೆಯುತ್ತಾ ಇತ್ತು? ಅಂದ್ರೆ ಬೆಳಗ್ಗೆ ಏನು ಮಾಡ್ತಾ ಇದ್ರಿ? ಸಂಜೆ ಬೆಳಿಗ್ಗೆ ಎದ್ದು 5 ಗಂಟೆಗೆ ಎದ್ದು ನಾವು ತಾಳಗಳನ್ನು ಗಟ್ಟಿಯಾಗಬೇಕಾದ್ರೆ ತಾಳ ಕಲಿಬೇಕು, ಪುಸ್ತಕದ ಅರ್ಥ ಕಲಿಬೇಕು, ಮತ್ತೆ 8 ಗಂಟೆಗೆ ಗುರುಗಳು ಕರೀತಾರೆ ನಾಟ್ಯ ಕ್ಲಾಸಿಗೆ. ಹಾಗೆ. ಸರಿ, ನೀವು ಮೊದಲು ಗೆಜ್ಜೆ ಕಟ್ಟಿದ್ದು ಎಲ್ಲಿ, ಯಾವಾಗ, ಯಾವ ವೇಷ? ನಾನು ಮೊದಲು ಗೆಜ್ಜೆ ಕಟ್ಟಿದ್ದು ನಾನು ಧರ್ಮಸ್ಥಳ ಕೇಂದ್ರಕ್ಕೆ ಹೋಗುವ ಮೊದಲು ಬಪ್ಪನಾಡು ಶಂಕರಾಳ್ವರ ಮೇಳ ಇತ್ತು. ಆ ಶಂಕರಾಳ್ವರ ಮೇಳದಲ್ಲಿ ತಿಂಬಾರೆ ರಾಮಣ್ಣ ಅಂತಂದ್ರು. ಅವರು ಒಬ್ಬ ನಿತ್ಯ ಶಕ್ಕೆ ಹುಡುಗ ಬೇಕಂತ ನನ್ನ ತಂದೆಯಲ್ಲಿ ಹೇಳಿದರು. ಅವನಿಗೆ ಗೊತ್ತಿಲ್ಲ, ಅದು ತೊಂದರೆ ಇಲ್ಲ, ಒಮ್ಮೆ ವೇಷ ಮಾಡಬೇಕು, ಗೊತ್ತಿಲ್ಲ ಅದರ ತೊಂದರೆ ಇಲ್ಲ. ಅವರು ತಿಂಬಾರೆ ರಾಮರ ಹೇಳಿಕೆಯಂತೆ ನನ್ನ ತಂದೆಯರು ಅಡ್ಯಾರಿಗೆ ಕರ್ಕೊಂಡೋದ್ರು. ಅಲ್ಲಿ ನಿತ್ಯ ಶೋವನ್ನು ಮಾಡಿದೆ ನಾನು. ಹಾಗೆ
ಅದೇ ನೀವೀಗ ಹೇಳಿದ್ರಿ ಧರ್ಮಸ್ಥಳ ಕಲಿಕಾ ಕೇಂದ್ರಕ್ಕೆ ಹೋಗೋಕ್ಕಿಂತ ಮೊದಲು ನೀವು ಗೆಜ್ಜೆ ಕಟ್ಟಿದಂತ. ಹಾಗಾದ್ರೆ ನಿಮಗೆ ಮೊದಲು ಹೆಜ್ಜೆ ಕಲಿಸಿದ್ದು ಯಾರು? ಮೊದಲು ಹೆಜ್ಜೆ ಕಳಿಸಿದ ಯಾರಿಲ್ಲ. ಈ ಹೆಜ್ಜೆ ಕಲಿಯದೆ ನಾನು ಅಡ್ಡಿಯಾರಿಗೆ ಹೋದದ್ದು. ಸರಿ. ಧರ್ಮಸ್ಥಳ ಕೇಂದ್ರದಲ್ಲಿ ವಿದ್ಯಾಭ್ಯಾಸವಾದ ನಂತರ ಯಾವ ಮೇಳಕ್ಕೆ ಸೇರಿದ್ರಿ ನೀವು? ನಾನು ಪ್ರಥಮವಾಗಿ ಸುರತ್ಕಲ್ ಮೇಳ, ಅದರಲ್ಲಿ 2 ವರ್ಷ ಇತ್ತು, ಮತ್ತೆ ಮೇಳ ನಿಂತಿತ್ತು ಅದು. ಆ ಮೇಳದಲ್ಲಿ ಇರುವ ಅನುಭವ ಹೇಗೆ? ಆ ವರದರಾಜ ಪೈಗಳು ವ್ಯವಸ್ಥಾಪಕರು, ಸಹ ಕಲಾವಿದರು, ಹಿರಿಯ ಕಲಾವಿದರೆಲ್ಲ ಇದ್ರು. ಶಿವರಾಮ ಜೋಗಿ ಅವರು ಇದ್ರು, ಜನಾರ್ದನ ಗುಡಿಗಾರರು ಇದ್ರು, ಸದಸ್ ಕುಲ್ಲಾಲ್ ಇದ್ರು, ಸದಸ್ ಆಚಾರಿ, ಭಾಸ್ಕರಾಚಾರಿ, ಸುಂದರಾಚಾರಿ, ಈ ಪೂಕಳ ಲಕ್ಷ್ಮೀನಾರಾಯಣ ಭಟ್ ಎಲ್ಲರೂ. ಅವರಲ್ಲಿ ಸಂತೋಷದಲ್ಲಿ ಅವರ ವೇಷವನ್ನು ನೋಡ್ತಾ ಇದ್ದೇವೆ. ಹಾಗೆ ಕಲಿಬೇಕೆಂಬ ಆಸೆಯಿಂದ ಮೊದಲು. ಈಗ ಕಲಾವಿದರು ಮೊದಲ ಬಾರಿಗೆ ಮೇಳಕ್ಕೆ ಸೇರುವಾಗ, ಈಗ ನಮ್ಮ ಕಾಲೇಜಲ್ಲಿ ಹೇಳುದಿದ್ರೆ ರ್ಯಾಗಿಂಗ್ ರೀತಿಯಲ್ಲಿ ಆಗುತ್ತದೆ. ಯಕ್ಷಗಾನ ಟೀಮಲ್ಲಿ ಹಾಗೆ ರ್ಯಾಗಿಂಗ್ ಆದದ್ದುಂಟ? ನಿಮಗೆ ಹಾಗೆ ಆದದ್ದುಂಟ ಕ್ಷಣಗಳು ಯಾವುದಾದ್ರು? ಇಲ್ಲ, ಹಾಗೇನಿಲ್ಲ. ನಿಮಗೆ ಮೊದಲು ಯಕ್ಷಗಾನದಲ್ಲಿ ತೊಡಗಿಸಿಕೊಳ್ಳುವಾಗ ಯಾವುದಾದರೂ ವಿಷಯ ಕಷ್ಟವಾಗಿ, ಅಂದರೆ ಬಣ್ಣಗಾರಿಕೆ, ಅರ್ಥಗಾರಿಕೆ, ಸಹ ಕಲಾವಿದರೊಂದಿಗೆ ಮಾತನಾಡುವಾಗ ಆ ಅನುಭವ ಎಲ್ಲ ಹೇಗಿತ್ತು? ಬಣ್ಣಗಾರಿಕೆಯಲ್ಲಿ ಕಷ್ಟ ಆಗಲಿಲ್ಲ. ನಾವು ಕೇಂದ್ರದಲ್ಲಿ ಕಲಿತೆ 4.5 ತಿಂಗಳು ಕಲಿತು ಬಂದದ್ದು. ಮತ್ತೆ ಅರ್ಥಗಾರಿಕೆ ಮಾಡುವಾಗ ಎಲ್ಲ ಬೈತಾ ಇದ್ರು. ಅದು ಪ್ರಥಮ ಅಲ್ವಾ, ಏನೇನು ತಪ್ಪು ಹೇಳುವಾಗ ಇಲ್ಲಿ ಬಂದು ಹಾಗೆ ಹೇಳ್ಬಾರ್ದು, ಹೀಗೆ ಹೇಳ್ಬೇಕು ಅಂತ ಹೇಳಿಕೊಡ್ತಾ ಇದ್ರು. ಆ ರೀತಿ ನಡೆದ ಒಂದು ಸಂದರ್ಭ ಯಾವುದಾದ್ರೂ ಹೇಳ್ಬೋದಾ? ಸಂದರ್ಭ ಸುರತ್ಕಲ್ ಮೇಳದಲ್ಲಿ ನಮ್ಮ ಅಶೋಕಾಚಾರ್ಯ ವೇಣೂರು ಅಂತಿದ್ರು. ಅವರು ಹೀಗೆ ಹೇಳ್ಬೇಕಂದ್ರೆ ಬೈತಾ ಇದ್ರು ನಮ್ಮನ್ನು. ಅರ್ಥಗಾರಿಕೆಯಲ್ಲಿ ಉಚ್ಚಾರ ದೋಷ ಉಂಟು, ಹಾಗೆ ಉಂಟು, ಅದನ್ನು ಸರಿ ಮಾಡಬೇಕು, ಕಲಾವಿದನಾಗಬೇಕಾದ್ರೆ ಕಷ್ಟ ಉಂಟು ಅದನ್ನು ಅಂತ ಸುರತ್ಕಲ್ ಮೇಳದಲ್ಲಿ ನಾನು ಅನುಭವ. ಹಾಗೆ ನೀವು ಸುರತ್ಕಲ್ ಮೇಳದಲ್ಲಿ ಯಕ್ಷಗಾನ ಅನುಭವ ಶುರು ಮಾಡಿದ್ರಿ. ಆನಂತರ ಮಂಗಳದೇವಿ, ತಲಕಲ ಮೇಳ, ಕುಂಟಾರ್ ಮೇಳ, ಪುತ್ತೂರು ಮೇಳ, ಚೀರುಂಬ ಭಗವತಿ ಮೇಳ, ಸುರತ್ಕಲ್ ಮೇಳ, ಹೀಗೆ ಅನೇಕ ಮೇಳಗಳಲ್ಲಿ ನೀವು ತಿರುಗಾಟ ಮಾಡಿ ಪ್ರಸ್ತುತ ಬೆಂಕಿನಾಥೇಶ್ವರ ಮೇಳದಲ್ಲಿ ಪಯಣ ನಡೆಸ್ತಾ ಇದ್ದೀರಾ. ಈ ಎಲ್ಲ ಮೇಳಗಳ ತಿರುಗಾಟದ ಕ್ಷಣ ಹೇಗಿತ್ತು? ಎಲ್ಲ ಮೇಳದ ತಿರುಗಾಟಕ್ಕಿಂತಲೂ ಬೆಂಕಿನಾಥೇಶ್ವರದ ಅನುಭವ ನನಗೆ ತುಂಬಾ ಸಂತೋಷದಲ್ಲಿದ್ದೆ ನಾನು. ಯಾವ ರೀತಿಯಲ್ಲಿ ನಿಮಗೆ ಅದು ಸಂತೋಷ ತಂದು ಕೊಟ್ಟಿದೆ? ಅಂದ್ರೆ ಸುರೇಂದ್ರ ಮಲ್ಲಿ ಗುರುಪುರ ಅಂತ ವ್ಯವಸ್ಥಾಪಕರು, ಅವರ ವ್ಯವಸ್ಥಾಪಕದಲ್ಲಿ ನಾನು ಬೆಂಕಿನಾಥೇಶ್ವರಕ್ಕೆ ಮೇಳಕ್ಕೆ ಹೋದೆ. ಆಟಗಳು 183 ಆಟ ಮಾಡ್ತಾ ಇದ್ರು. ಅವರು ಕಷ್ಟಪಟ್ಟು ಕಲಾವಿದರಿಗೆ ಬೇಕಾಗಿ ಅವರು ಕಷ್ಟಪಟ್ಟು ಮೇಳ ಮಾಡ್ತಾ ಇದ್ರು. ಅವರ ಜೊತೆಯಲ್ಲಿ ನಾನು ಸಹಕಾರಿಯಾಗಿ ಇದ್ದು ಕ್ಯಾಂಪುಗಳನ್ನು ಮಾಡಿಕೊಂಡು ಅವರ ಜೊತೆಯಲ್ಲಿಯೇ ನಾನು ಹೋಗ್ತಾ ಬರ್ತಾ ಅವರ ಜೊತೆಯಲ್ಲಿ ಇದ್ದೆ. ಹಾಗೆ ನಮ್ಮ ಜೀವನಕ್ಕೂ ಒಂದು ಸುಲಭವಾಯಿತು. ಹಾಗಾಗಿ ಅವರ ಮೇಳದಲ್ಲಿ ತಿರುಗಾಟ ಮಾಡಿ ಆ ಸಂತೋಷ, ಕಲಾವಿದರು ಜೊತೆಯಲ್ಲಿರುವಾಗ ಆ ಸಂತೋಷದಲ್ಲಿ ನಾನು ಜೊತೆಯಲ್ಲಿದ್ದೆ. ಹಾಗೆ ಯಾವ ಮೇಳದಲ್ಲಿ ಎಷ್ಟೆಷ್ಟು ವರ್ಷ ಇದ್ರೆ ಅಂತ ಹೇಳ್ಬೋದಾ? ನಾನು ವರ್ಷ ಒಟ್ಟಿಗೆ 23 ವರ್ಷ. ಈಗ ಬೆಂಕಿನಾಥೇಶ್ವರ ಮೇಳದಲ್ಲಿ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. 10 ವರ್ಷದಿಂದ ನೀವು ಬೆಂಕಿನಾಥೇಶ್ವರ ಮೇಳದಲ್ಲಿ ತಿರುಗಾಟ ಮಾಡ್ತಾ ಇದ್ದೀರಾ. ಈ ತಿರುಗಾಟದ ಸಂದರ್ಭದಲ್ಲಿ ಅತಿ ದುಃಖಕರವಾದಂತಹ ಕ್ಷಣ, ಅಂದ್ರೆ ಯಾವಾಗಾದ್ರೂ ಯಕ್ಷಗಾನವೇ ಬೇಡ ಅಂತ ಅನಿಸಿದಂತಹ ಕ್ಷಣ ಉಂಟಾ? ನನ್ನ ಮನಸ್ಸಿನಲ್ಲಿ ಬೇಡ ಅಂತ ಆಗುವ ಒಂದು ಕ್ಷಣ ಇತ್ತು. ಮಂಗಳದೇವಿ ಮೇಳ, SC ಅವರ ಕಡಿ ಮೇಳದಲ್ಲಿ ಆಟ ಉಂಟದ ನಾನು ಹೋದೆ. ಅದಕ್ಕೆ ಆ ಆಟಗಳು ಕಡಿಮೆ ಆಯಿತು. ಕಡಿಮೆ ಆಗುವಾಗ ಇನ್ನು ಮೇಳ ಬೇಡ, ನನಗೆ ಜೀವನ ಮಾಡೋದಕ್ಕೆ ಕಷ್ಟ, ಅದಕ್ಕಾಗಿ ಇನ್ನು ಮೇಳವೇ ಬೇಡ ಅಂತ ಹೇಳುವಾಗ ನಾನು ಬೆಂಕಿನಾಥೇಶ್ವರ ಮೇಳಕ್ಕೆ ಬಂದದ್ದು. ಸರಿ, ಬೆಂಕಿನಾಥೇಶ್ವರ ಮೇಳಕ್ಕೆ ಯಾರ ಮುಖಾಂತರ ಸೇರಿದ್ರಿ? ಅಂದು ಕ್ಷಣ ಹೇಗೆ ಬಂತು ನಿಮಗೆ? ನಾನು ಬೆಂಕಿನಾಥೇಶ್ವರ ಮೇಳಕ್ಕೆ ಬರಬೇಕಾದ್ರೆ ಉದಯ ಧರ್ಮಸ್ಥಳ ಅಂತ ನನ್ನ ಜೊತೆ ಆತ್ಮೀಯರೊಬ್ಬರು ಮೇಳದಲ್ಲಿ ಇದ್ದಾರೆ, ವೇಷ ಮಾಡ್ತಾ ಇದ್ದಾರೆ ಈಗ ತಲಕಲ ಮೇಳದಲ್ಲಿ. ಅವರ ಮುಖಾಂತರ ನಾನು ಬೆಂಕಿನಾಥೇಶ್ವರ ಮೇಳಕ್ಕೆ ಬಂದೆ. 23 ವರ್ಷದ ತಿರುಗಾಟದಲ್ಲಿ ನೀವು ಹಲವಾರು ಯಕ್ಷಗಾನ ಪಾತ್ರಗಳನ್ನು ನಿರ್ವಹಿಸಿದ್ದೀರಾ. ಅದರಲ್ಲಿ ನಿಮಗೆ ಪ್ರಿಯವಾದಂತಹ ಪಾತ್ರ ಯಾವುದು? ತುಳುವಿನಲ್ಲಿ ನಮ್ಮ ಪ್ರಸಂಗ ಮಹಿಮೆದ ಮಂತ್ರದೇವತೆ ಚಂದ್ರಕಾಂತನ ಪಾತ್ರ ನನಗೆ ಮನಸ್ಸಿಗೆ ಖುಷಿ ತಂದಿತ್ತು. ಯಾಕೆ ಅದು ಬಹಳ ಇಷ್ಟ ಅಂತ ಹೇಳ್ಬೋದು? ಇಷ್ಟ ಅಂದ್ರೆ ಆ ಪ್ರಸಂಗವು ಹಾಗೆ ಇತ್ತು. ಪ್ರಸಂಗದಲ್ಲಿ ಜನರು ಅದನ್ನು ಇನ್ನೊಮ್ಮೆ ನೋಡುವ ಅಂತ ಹೇಳ್ತಾ ಇದ್ರು. ಆ ಚಂದ್ರಕಾಂತನ ಪಾತ್ರಕ್ಕೆ ನನಗೆ ನಮ್ಮ ಪರಿಚಯ ಆದದ್ದೇ ಆ ಪ್ರಸಂಗದಲ್ಲಿ. ಸರಿ, ಈಗ ನೀವು ಯಕ್ಷಗಾನ ಮಾಡುವಾಗ, ತುಳು ಪ್ರಸಂಗದಲ್ಲಿ ಮಾಡುವಾಗ ಖಳನಾಯಕನಾಗಿಯೂ ಮಾಡ್ತೀರಾ, ನಾಯಕನಾಗಿಯೂ ಮಾಡ್ತೀರಾ. ಅದರಲ್ಲಿ ನಿಮಗೆ ಪ್ರಿಯವಾದಂತಹ ಪಾತ್ರ ಯಾವುದು? ಖಳನಾಯಕನಾಗಿ ಮಾಡುವುದು ಇಷ್ಟವೋ ಅಥವಾ ನಾಯಕನಾಗಿ ಮಾಡುವುದು ಇಷ್ಟವೋ? ನನಗೆ ಅಂದಿನಿಂದ ಇಂದಿನವರೆಗೆ ಎಲ್ಲ ಪಾತ್ರಗಳು ಖಳನಾಯಕ ಪಾತ್ರಗಳೇ ಬರುವುದು. ನನಗೆ ಆ ಕಥಾನಾಯಕ ಮಾಡುವುದಿಲ್ಲ ಅಂತಲ್ಲ, ಮಾಡ್ತೇನೆ. ಆ ಖಳನಾಯಕದಲ್ಲಿ ಪಾತ್ರ ಮಾಡಬೇಕಾದ್ರೆ ಮುಖ್ಯ ಉದ್ದೇಶ ನನಗೆ ಸರಪಾಡಿ ಅಶೋಕ್ ಶೆಟ್ರ ವೇಷ. ಸಣ್ಣದಿರುವಾಗ ಸರಪಾಡಿ ಅಶೋಕ್ ಶೆಟ್ರ ವೇಷ ಶಾಲೆಗೆ ಹೋಗುವಾಗ ನಾನು ಕದ್ರಿ ಮೇಳದ ಆಟ ನೋಡ್ತಾ ಇದ್ದೆ.
ಆವಾಗ ಮನೋಹರ್ ಕುಮಾರ್, ಶರಪಾಡಿ ಅವರ ವೇಷ, ಕೊಲ್ತಿಗೆ ನಾರಾಯಣಗೌಡರ ವೇಷ ಎಲ್ಲ ನೋಡುವ ಅಂತ ಇನ್ನು ಹಾಗೆ ನನಗೆ ಸರಪಾಡಿಯವರ ವೇಷ ಅಂದರೆ ಖಳನಾಯಕರ ಪಾತ್ರ ನನಗೆ ತುಂಬ ಇಷ್ಟವಾಗಿದೆ. ಅದೇ ನನಗೆ ಹಾಗೇ ಮಾಡಬೇಕು ಅಂತ ಎಲ್ಲರೂ ಹೇಳೋದು, ಸರಪಾಡಿ ಶೈಲಿ ಅಂತ ಹೇಳ್ತಾ ಇದ್ರು. ಹಾಗೆ ಸರಪಾಡಿಯ ವೇಷ ಖಳನಾಯಕ ಮಾಡಿದ್ರೆ ಅದೇ ಖಳನಾಯಕರ ಪಾತ್ರವನ್ನು ಮಾಡ್ತಾ ಇದ್ದೇನೆ. ಸರಿ, ನೀವು ಹಲವಾರು ತುಳು ಪ್ರಸಂಗದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದೀರಿ. ನಿಮಗೆ ಯಾವುದಾದರೂ ಪಾತ್ರ ಮಾಡುವಾಗ ಅದರಲ್ಲೇ ಬೆರೆತು ಹೋಗಿ ತಲ್ಲೀನವಾದ ಕ್ಷಣ ಉಂಟಾ? ಅಂದರೆ ಕೆಲವೊಂದು ದುಃಖಕರ ಸನ್ನಿವೇಶ ಬರುವಾಗ ಪಾತ್ರದಲ್ಲಿಯೇ ನಿರ್ವಹಿಸುವಾಗ ಅತ್ತಂತಹ ಕ್ಷಣಗಳು, ಆ ರೀತಿಯಾದಂತಹ ಕ್ಷಣಗಳು ಯಾವುದಾದ್ರೂ ಉಂಟಾ? ಪ್ರಸಂಗ ಒಂದು ನಾಗರ ಪಂಚಮಿ ಅಂತ ಪ್ರಸಂಗ ಬರುವಾಗ ಅದರ ಘಟನಾವಳಿ ಪ್ರಸಂಗಗಳು, ದೃಶ್ಯಾವಳಿಗಳು, ಅದರಲ್ಲಿ ಕಲಾವಿದನಿಗೆ ಪರಕಾಯ ಪ್ರವೇಶ ಅಂತ, ಆ ಕಲಾವಿದನಿಗೆ ಮತ್ತೊಂದು ಜೀವ ತುಂಬುವುದಂದರೆ ನವರಸಗಳು, ಅಭಿನಯಗಳೆಲ್ಲ. ಹಾಗಾದರೆ ಖಳನಾಯಕ ಕೊನೆಯ ಕ್ಷಣದ ಒಂದು ಸನ್ನಿವೇಶದಲ್ಲಿ ಆ ಕಲಾವಿದನ ಆ ಚೈತನ್ಯ ತುಂಬುವುದು ಆ ಪ್ರಸಂಗದಲ್ಲಿ, ನಾಗರ ಪಂಚಮಿ, ನಾಗ ತಂಬಿಲ ಪ್ರಸಂಗದಲ್ಲಿ. ಸರಿ, ನಿಮ್ಮ ಈ ಸುದೀರ್ಘ ತಿರುಗಾಟದಲ್ಲಿ ಹಲವಾರು ಸಹ ಕಲಾವಿದರೊಂದಿಗೆ ಅಭಿನಯಿಸಿದ್ದೀರಿ ನೀವು. ನಿಮಗೆ ಯಾವ ಕಲಾವಿದರೊಡನೆ ಅಭಿನಯಿಸುವಾಗ ಹೆಚ್ಚು ಖುಷಿ ಸಿಗ್ತದೆ? ನನಗೆ ಹೆಚ್ಚು ಖುಷಿ ಅಂದರೆ ಕೊಲ್ತಿಗೆ ನಾರಾಯಣಗೌಡರ ವೇಷದ ಜೊತೆಯಲ್ಲಿ ಅವರು ಏನಾದರೂ ಮಾತನಾಡಿದ ಅಪ್ಪಿತಪ್ಪಿ ಅದನ್ನು ನನಗೆ ಹೆಕ್ಕಿ ಹಿಡಿಯುವುದಕ್ಕೆ ಆಗ್ತದೆ, ಅವರಿಂದ ವಿಷಯ ಸಿಗ್ತದೆ. ಕೊಲ್ತಿಗೆ ನಾರಾಯಣಗೌಡರು, ಸರಪಾಡಿ ಅಶೋಕ್ ಶೆಟ್ಟರು, ಮನೋಹರ್ ಕುಮಾರ್. ಸರಿ, ಅದೇ ರೀತಿಯಲ್ಲಿ ನೀವು ಮಳೆಗಾಲದ ಸಂದರ್ಭದಲ್ಲಿ ಚಿಕ್ಕ ಮೇಳದಲ್ಲಿ ತಿರುಗಾಟ ಮಾಡುತ್ತೀರಾ. ಅದು ಹೇಗೆ ಆರಂಭವಾಯಿತು? ಅಲ್ಲಿನ ಅನುಭವದ ಕುರಿತು ಒಂದೆರಡು ಮಾತನ್ನು ಹೇಳ್ತೀರಾ? ನಾನು ಚಿಕ್ಕ ಮೇಳಕ್ಕೆ ಮಳೆಗಾಲದಲ್ಲಿ ಯಕ್ಷಗಾನವೇ ಇಲ್ಲ. ಯಕ್ಷಗಾನ ಇಲ್ಲವರಾಗ ದುಡಿಬೇಕು, ಅದಕ್ಕಾಗಿ ಎಲ್ಲ ಚಿಕ್ಕ ಮೇಳ ಮಂಗಳೂರು ಕಡೆಯಲ್ಲಿ ಚಿಕ್ಕ ಮೇಳಕ್ಕೆ ಹೋಗ್ತಾ ಇದ್ದೆ. ಹೋಗುತ್ತಿರುವಾಗ ಇಲ್ಲಿ ಕೊಲ್ಲಂಗಾನ ಸಬರೀಶ್ ಮಾನ್ಯದವರು ಮಾಡ್ತಾಯಿದ್ರು. ಅವರು ಚಿಕ್ಕ ಮೇಳಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಮತ್ತು ಕೊನೆಗೆ ಎಲ್ಲರೂ ಹೇಳ್ತಾರೆ, ನೀವೇ ನಿಮ್ಮ ಊರಲ್ಲಿ ಮಾಡ್ಬೋದಲ್ಲ ಅಂತ. ಹಾಗಾಗಿ ಏನು ಮಾಡೋದು ಅಂತ ಹೇಳುವಾಗ ಕಂಬಾರು ದುರ್ಗಾ ಪರಮೇಶ್ವರಿ, ನನ್ನ ಮಾವ ವಸಂತರಯ್ಯ ಅಂತ ಬಾಡೋರು, ಅವರ ಮುಖಾಂತರ ಕಂಬಾರು ದುರ್ಗಾ ಪರಮೇಶ್ವರಿ ಜಟಾಧಾರಿಯ ಚಿಕ್ಕ ಮೇಳವನ್ನು ಕೇಳಿದೆ. ನಾವು ಈ ಸಲ ಮಾಡ್ತೇವೆ, ದೇವಸ್ಥಾನಕ್ಕೆ ಏನಾದರೂ ಆದಾಯ ಕೊಡ್ತೇವೆ, ಹಾಗಾಗಿ ಕಂಬಾರು ಚಿಕ್ಕ ಮೇಳವನ್ನು ಮಾಡಿದ್ದೆ ನಾನು. ಅಲ್ಲಿ ದೇವಸ್ಥಾನದ ಒಂದು ಸಹಕಾರ ಎಲ್ಲ ಹೇಗಿತ್ತು ನಿಮಗೆ? ದೇವಸ್ಥಾನದಲ್ಲಿ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಾಕೆಂದರೆ ಕಂಬಾರು ಚಿಕ್ಕ ಮೇಳವನ್ನು ಎಲ್ಲವೂ ನಮ್ಮ ಊರಿಗೆ ಹೋಗಿ ಅವರು ಕೊಟ್ಟ ಅಕ್ಕಿ ತೆಂಗಿನಕಾಯಿ, ಕಾಣಿಕೆ ಹಣವನ್ನು ನಾನು ಹಾಗೆ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೆ. ಆಡಳಿತ ಮಂಡಳಿಯವರು, ಅರ್ಚಕರು, ಮೊತ್ತೇಸರು ಎಲ್ಲರೂ ನಾನು ಬರುವಾಗ ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು. ಇನ್ನೂ ಮಾಡೋದು ನಿನಗೆ ಆ ಜಟಾಧಾರಿ ಅನುಗ್ರಹ ಕೊಡ್ತಾರೆ ಅಂತ. ನನಗೇನು ತೊಂದರೆ ಆಗಲಿಲ್ಲ. ಕಂಬಾರು ಚಿಕ್ಕ ಮೇಳ ಹೇಳಿಯೇ ನಾನು ಸ್ವಲ್ಪ ಈ ಮನೆ ಕಟ್ಟುವುದಕ್ಕೆ ಕಾರಣ. ಸರಿ, ಈಗ ಚಿಕ್ಕ ಮೇಳ ಹೇಗೆ ನಡೆಯುತ್ತಾ ಉಂಟು? ಈಗ ಒಳ್ಳೆ ರೀತಿಯಲ್ಲಿ 1 ತಿಂಗಳು ಆಗ್ತಾ ಉಂಟು. ಈಗ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಈ ವರ್ಷವೂ ಶುರು ಮಾಡಿದ್ದೀರಲ್ಲ? ಈ ಸಲ 6ನೇ ವರ್ಷ. 6ನೇ ವರ್ಷದ ತಿರುಗಾಟ ಮಾಡ್ತಾ ಇದ್ದೀರಾ. ಯಾವತ್ತಾದ್ರೂ ಚಿಕ್ಕ ಮೇಳದಲ್ಲಿ ಹೋಗುವಾಗ ಕಷ್ಟಕರವಾದಂತಹ ಕ್ಷಣ ಯಾವುದಾದ್ರೂ ಉಂಟಾ? ಚಿಕ್ಕ ಮೇಳದಲ್ಲಿ ಕಷ್ಟಕರ ಆದದಂದ್ರೆ ಕೆಲವು ಹೊಂಡಗಳೆಲ್ಲ ಇರ್ತದೆ ಮೇಲೆ ಬರಲಿಕ್ಕೆ. ನಮ್ಮ ಹೊಟ್ಟೆಪಾಡು, ದುಡಿಬೇಕು, ದೇವಸ್ಥಾನದ ಹೆಸರಲ್ಲಿ ಹೋಗೋದು, ಈ ದೇವರು ಕಡಿಮೆ ಮಾಡಲಿಲ್ಲ. ಆದರೂ ಮತ್ತೇನು ಕಷ್ಟಕರ ಆಗಲಿಲ್ಲ. ಎಲ್ಲ ಕೆಲವು ದಾರಿಗಳೆಲ್ಲ ಹೋಗುವ ಕಷ್ಟಗಳು ಇರ್ತದಲ್ಲ ಅಷ್ಟೆ. ಸರಿ, ಇನ್ನು ಕೆಲವೊಂದು ಸನ್ನಿವೇಶದಲ್ಲಿ ಚೌಕಿಯಲ್ಲಿ ನಡೆದ ಘಟನೆ ಅಥವಾ ವೈಯಕ್ತಿಕ ವಿಷಯಗಳನ್ನು ರಂಗಸ್ಥಳದಲ್ಲಿ ಸಹ ಕಲಾವಿದರನ್ನು ಹಂಚಿಕೊಂಡು ಹಾಸ್ಯ ಸೃಷ್ಟಿಸುವುದನ್ನು ನೋಡಿದ್ದೇವೆ ನಾವು ನಿಮ್ಮ ಪಾತ್ರದಲ್ಲಿ. ಈ ಕುರಿತು ನಿಮ್ಮ ಮಾತು, ಹಾಗೆ ಅಂತಹದ್ದೇ ಯಾವುದಾದ್ರೊಂದು ಅನುಭವ ಇದ್ರೆ ನಮ್ಮದ್ರೆ ಹಂಚಿಕೊಳ್ಳಬಹುದಾ? ನಾವು ಎಲ್ಲ ಮೇಳದಲ್ಲಿ ಅಲ್ಲ, ಬೆಂಕಿನಾಥೇಶ್ವರ ಮೇಳದಲ್ಲಿ ಸಂದೇಶ್ ಮಂದಾರ್ ಅಂತ ಇಬ್ಬರಿದ್ರು ಹಾಸ್ಯಗಾರರು, ಪಾವಂಜ ಮೇಳದಲ್ಲಿ ಇದ್ದಾರೆ. ಮತ್ತೆ ಸಂದೇಶ್ ಬಡಗಬೆಳ್ಳವರು, ಈಗ ಅರುಣ್ ಜಾರ್ಕಳದವರು ಬಂದಿದ್ದಾರೆ. ನಾವು ಚೌಕಿಯಲ್ಲಿ ಮಾತಾಡೋದು ಹೇಗೆ ಅಂತ ನಮ್ಮೊಳಗೆ ಸಂಭಾಷಣೆ ಮಾಡಿಕೊಂಡು, ಹೀಗೆ ಮಾಡಿದರೆ ಸಭೆಗೆ ಮುಟ್ಟಬಹುದು ಅಂತ ನಮ್ಮೊಳಗಿನ ಚರ್ಚಿಸಿ ಮತ್ತೆ ರಂಗಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ತಿರುಗಾಟ ಸಂದರ್ಭದಲ್ಲಿ ಯಾವಾಗಾದ್ರೂ ಒಮ್ಮೆ ಆದ ಘಟನೆಯನ್ನು ನೆನೆಯುವಾಗ ಈಗಲೂ ನಗು ಬರುವಂತಹ ಒಂದು ಘಟನೆ ಯಾವುದಾದ್ರೂ ಉಂಟಾ? ನನ್ನ ಅಂಥ ಘಟನೆಗಳು ನನ್ನ ಜೀವನದಲ್ಲಿ ಇಲ್ಲ. ಸರಿ, ನೀವು ಹಲವು ಪ್ರಸಂಗದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದೀರಾ. ಹಾಗೆ ನಿಮಗೆ ಪ್ರಿಯವಾದಂತಹ ಪ್ರಸಂಗ ಯಾವುದಂತ ಕೇಳ್ಬೋದಾ? ಪ್ರಿಯವಾದ ಪ್ರಸಂಗ ಅಂದ್ರೆ ಶ್ವೇತಕುಮಾರ ಚರಿತ್ರೆ. ಯಾಕೆ? ಅದರಲ್ಲಿ ದುರ್ಜಯನ ಪಾತ್ರ ನನಗೆ ತುಂಬಾ ಇಷ್ಟವಾಗಿದೆ. ಸರಿ, ಪ್ರಸ್ತುತ ಬೆಂಕಿನಾಥೇಶ್ವರ ಮೇಳದಲ್ಲಿ ತಿರುಗಾಟ ಮಾಡುತ್ತಾ ಇದ್ದೀರಾ. ಈ ಮೇಳ ಮತ್ತು ಸಹ ಕಲಾವಿದರ ಕುರಿತೊಂದೆರಡು ಮಾತನ್ನು ಹೇಳಿ. ಬೆಂಕಿನಾಥೇಶ್ವರ ಮೇಳ ತಿರುಗಾಟದಲ್ಲಿ ಎಲ್ಲ ಕಲಾವಿದರು ಕೆಲಸಕ್ಕೆ ಹೋಗುವರು, ನಾವು ಬಿಡಾರದಲ್ಲಿ ಇರ್ತೇವೆ, ಅವರು ರಾತ್ರಿ ಬರೋದು. ಆ ಒಡನಾಟ ಯಾವಷ್ಟು ಅಂದರೆ
ರಾತ್ರಿ ಮಾತ್ರ ಒಡನಾಟ, ಒಳ್ಳೆ ರೀತಿಯಲ್ಲಿ ಅವರು ಗೌರವ ನಮಗೆ ಕೊಡ್ತಾರೆ. ನಾವು ಕಲಾವಿದರಂದರೆ ನಾವು ಒಂದು ಸಣ್ಣವರು ದೊಡ್ಡವರು ಅಂತ ಭೇದ ಭಾವವಿಲ್ಲ ಬೆಂಕಿನಾಥೇಶ್ವರ ಮೇಳದಲ್ಲಿ, ಎಲ್ಲ ಸಮನ್ವಯವಾಗಿ ಕಲಾವಿದರು ಇರುವುದು. ಹಾಗಾಗಿ ಒಬ್ಬರನ್ನೊಬ್ಬ ಹಂಚಿಕೊಂಡು ಹೊಂದಾಣಿಕೆ ಮಾಡಿಕೊಂಡು, ಅವರಿಗೆ ಡ್ರೆಸ್ ಗೊತ್ತಿಲ್ಲ ಕಟ್ಟುವುದಕ್ಕೆ ಸ್ವಲ್ಪ ಕಷ್ಟವಾಗೋದ್ರೆ ಗೊತ್ತಿಲ್ಲ ಆದರೆ ನಾವಾದರೂ ಹೋಗಿ ಡ್ರೆಸ್ ಕಟ್ತೇವೆ, ಮೇಕಪ್ ಗೊತ್ತಿಲ್ಲ ಆದರೆ ಮೇಕಪ್ ಹೇಳಿಕೊಡ್ತೇವೆ. ಹಾಗೆ ಒಬ್ಬರನ್ನೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಸರಿ, ಹಾಗೆ ನೀವು ಕನ್ನಡ ಪ್ರಸಂಗದಲ್ಲಿಯೂ ಅಭಿನಯಿಸಿದ್ದೀರಾ, ತುಳು ಪ್ರಸಂಗದಲ್ಲಿಯೂ ಅಭಿನಯಿಸಿದ್ದೀರಾ. ನಿಮಗೆ ಹೆಚ್ಚು ಪ್ರಿಯವಾದಂತಹ ಯಕ್ಷಗಾನ ಯಾವುದರಲ್ಲಿ? ಅಂದ್ರೆ ಕನ್ನಡ ಯಕ್ಷಗಾನ ಪ್ರಿಯವೋ, ತುಳು ಯಕ್ಷಗಾನ ಪ್ರಿಯವೋ? ನನಗೆ ಯಕ್ಷಗಾನ ಅಂದಿನಿಂದ ಇಂದಿನವರೆಗೆ ನಾನು ಸುರತ್ಕಲ್ ಮೇಳ ಅಂದರೆ ತುಳು ಮೇಳದಲ್ಲಿಯೇ ಆಸಕ್ತಿ ನನಗೆ ಹೆಚ್ಚು. ಅದರಲ್ಲಿ ಪ್ರಿಯ ನಿಮಗೆ ಕನ್ನಡ ಯಕ್ಷಗಾನಕ್ಕಿಂತಲೂ ತುಳು ಯಕ್ಷಗಾನ? ಸರಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ಯಕ್ಷಗಾನ ಕಲಾವಿದರನ್ನು ಗುರುತಿಸುವುದರ ಜೊತೆಗೆ ಯುವ ಕಲಾವಿದರನ್ನು ಪ್ರೋತ್ಸಾಹಿಸುವುದು ಹೌದು. ಹಾಗಾಗಿ ಯುವ ಪೀಳಿಗೆಗಾಗಿ ಕೆಲವೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಒಬ್ಬ ಪರಿಪೂರ್ಣ ಯಕ್ಷಗಾನ ಕಲಾವಿದ ಅನುಭವಿಸುವಂತಹ ಕೊರತೆಗಳು ಯಾವುದು? ಅಂದ್ರೆ ಪರಿಪೂರ್ಣ ಕೊರತೆಗಳಂದ್ರೆ, ಈಗ ಎಲ್ಲ ನಾಟ್ಯ ಕಲಿಸುವ ಗುರುಗಳಿಗೆ ನಾನು ಹೇಳುವುದಲ್ಲ, ಪೂರ್ವರಂಗ ಬೇಕು. ನಿತ್ಯವೇಷಗಳು ಪೂರ್ವರಂಗ ಕಲಿತು ಆಟಕ್ಕೆ ಬಂದರೆ ಅದು ಉತ್ತೀರ್ಣ ಆಗ್ತದೆ. ನಾಟ್ಯ ಅರ್ಧಂಬರ್ಧ ಕಲಿಸಿ ಉತ್ತೀರ್ಣರಾಗುವುದಿಲ್ಲ. ಯಕ್ಷಗಾನಕ್ಕೆ ನಾಟ್ಯ ಕಲಿಸುವಾಗ ನಿತ್ಯವೇಷದಿಂದ ತೊಡಗಿ, ಮುಖ್ಯಶ್ವೇಷದಿಂದ ತೊಡಗಿ, ಮತ್ತೆ ಕಲಾವಿದರು ಅಂತ ಬರುವುದುಂಟು. ಹಾಗೆ ಒಳ್ಳೆಯದಂದ್ರೆ ನನ್ನ ಅಭಿಪ್ರಾಯ. ಹಾಗೆ ಸಮಾಜದಿಂದ ಯಾವುದಾದರೂ ಕೊರತೆಗಳಾಗ್ತದ? ಅಂದ್ರೆ ದೂಷಣೆ ಮಾಡುವುದಾಗಿರ್ಬೋದು ಯಕ್ಷಗಾನ ಕಲಾ? ಅದು ಯಕ್ಷಗಾನದಲ್ಲಿ ಗೊತ್ತಿದ್ದವರು ದೂಷಣೆ ಮಾಡ್ತಾರೆ, ಅವರಿಗೆ ಸರಿ ಗೊತ್ತಿಲ್ಲ ಮಾರಾಯ ಹಾಗೆ ಹೀಗೆ ಅಂತ ಹೇಳ್ತಾರೆ. ಯಕ್ಷಗಾನದಲ್ಲಿ ಆ ಅನುಭವ, ಯಕ್ಷಗಾನ ನಾಟ್ಯದ ಅನುಭವ ಎಲ್ಲ ಗೊತ್ತಿದ್ದ ಕಾರಣ ಯಕ್ಷಗಾನದ ಎಲ್ಲ ನರನಾಡಿಗಳು ಗೊತ್ತಿದ್ದವರಿಗೆ ಅನುಭವ ಆಗ್ತದೆ. ಸರಿ. ಈಗ ಸಾಮಾಜಿಕ ಜಾಲತಾಣವು ಎಲ್ಲಾ ಕ್ಷೇತ್ರದಲ್ಲಿ, ಅಂದ್ರೆ ಕೆಲವೊಮ್ಮೆ ಒಬ್ಬ ಯುವ ಕಲಾವಿದ ಅಷ್ಟೊಂದು ಅನುಭವವಿಲ್ಲದಿದ್ದರೂ ಯಾವುದಾದರೂ ಒಂದು ಸಂದರ್ಭದಲ್ಲಿ ಮಾತನಾಡಿದ ವಿಡಿಯೋ ಅಥವಾ ಒಂದು ನಾಟ್ಯದ ತುಣುಕನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಆತನಿಗೆ ಪ್ರಶಂಸೆ ಅಥವಾ ಪ್ರೋತ್ಸಾಹ ಸಿಗುತ್ತದೆ. ಇದು ಆತನ ಕಲಾ ಜೀವನದಲ್ಲಿ ಎಷ್ಟು ಸಾಧಕವಾಗಬಹುದು, ಎಷ್ಟು ಬಾಧಕವಾಗಬಹುದು? ಒಬ್ಬರನ್ನು ಯುವ ಕಲಾವಿದನನ್ನು ಪ್ರೋತ್ಸಾಹ ಕೊಡಬಹುದು, ಪ್ರೋತ್ಸಾಹ ನೀಡಿ ಅವನಿಗೆ ಬಣ್ಣಗಾರಿಕೆ ಅರ್ಥ ಹೇಳಿ ಕೊಡ್ಬೋದು. ಅವನನ್ನು ಪ್ರಚಾರಕ್ಕೆ ತಂದರೆ ಅವನನ್ನು ಕೊಂದ ಹಾಗೆ. ಯಾಕೆಂದರೆ ಒಮ್ಮೆಲೆ ಎತ್ತರಕ್ಕೆ ಇರ್ತಾನೆ, ನನ್ನನ್ನು ಹಾಗೆ ಬರ್ತಾರೆ. ಅದೇ ರೀತಿ ಕೆಲವು ಕಲಾವಿದರಿದ್ದಾರೆ, ಮೂಲೆ ಗುಂಪಾಗಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರನ್ನು ಗುರುತಿಸುವುದಿಲ್ಲ. ಅದು ಆ ಕಲಾವಿದರನ್ನು ಗುರುತಿಸಿ ಅವರನ್ನು ಅಟ್ಟಕ್ಕೇರಿಸಿದರೆ ಅವರನ್ನು ಕಲಾವಿದರು ಮುಂದೆ ಆಗುವುದಕ್ಕೆ ಸ್ವಲ್ಪ ಕಷ್ಟ ಉಂಟಂತ ನನ್ನ ಅನಿಸಿಕೆ. ಇದು ಯಕ್ಷಗಾನಕ್ಕೆ ಹೇಗೆ ಪರಿಣಾಮ ಬೀಳ್ತದೆ? ಯಕ್ಷಗಾನಕ್ಕೆ ಪರಿಣಾಮ ಬೀಳುವುದಿಲ್ಲ, ಅವರ ಯಕ್ಷಗಾನದ ಜೀವನಕ್ಕೆ ಪರಿಣಾಮ ಬೀಳ್ತದೆ. ಅವರನ್ನು ಒಮ್ಮೆಲೇ ಹೊಗಳಿ ಮೇಲಕ್ಕೇರಿಸಿದ್ರೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ಹೇಳುವುದಷ್ಟೇ. ಸರಿ. ಹಾಗೆ ಯಕ್ಷಗಾನ ಕಲಾವಿದನಿಗೆ ಪ್ರಸಂಗ ಜ್ಞಾನ ಎಷ್ಟು ಮುಖ್ಯ? ಪ್ರಸಂಗ ಜ್ಞಾನ ಬೇಕೇ ಬೇಕು ಕಲಾವಿದರಿಗೆ. ಪ್ರಸಂಗ ಜ್ಞಾನ ಇಲ್ಲಾಂದರೆ ರಂಗಸ್ಥಳಕ್ಕೆ ಹೋಗುವುದಕ್ಕೆ ಆಗುವುದೇ ಇಲ್ಲ. ಯಾಕೆಂದರೆ ಅರ್ಥ ಯಾವ ಪ್ರಸಂಗ ಅಂತಲ್ಲಿ ಅವರು ಮಾತಾಡಿಕೊಂಡು ಆ ಅರ್ಥಗಾರಿಕೆಯಲ್ಲಿ ಅವರವರೊಳಗೆ ಮಾತಾಡಿ ರಂಗಸ್ಥಳಕ್ಕೆ ಹೋಗಬೇಕು. ಈಗ ಯಕ್ಷಗಾನ ಕಲಾವಿದ ಒಬ್ಬ ವೇಷ ಮಾಡಬೇಕು ಅಂತಿದ್ರೆ ಅನೇಕ ಅಧ್ಯಯನ ಮಾಡಬೇಕಾಗಿ ಬರ್ತದೆ. ನೀವು ಯಾವುದಾದ್ರೂ ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ತೀರಾ ನೀವು? ನಾವು ಅಧ್ಯಯನ ಮಾಡುವುದಂದ್ರೆ, ಒಂದು ಪ್ರಸಂಗಗಳು ಬಂದರೆ ನಾಡ್ದಿಂಥ ಪ್ರಸಂಗಗಳು ಬರ್ತದೆ ಅಂತ ಹೇಳ್ತಾರೆ ವ್ಯವಸ್ಥಾಪಕರು. ಆವಾಗ ಅದನ್ನು ನಾವು ಓದಿ ತಯಾರು ಮಾಡ್ತೇವೆ, ಅಧ್ಯಯನ ಮಾಡಿ ಪ್ರಸಂಗ ಪುಸ್ತಕವನ್ನು. ಸರಿ. ಒಬ್ಬ ಕಲಾವಿದ ಆತನ ಕಲಾ ಜೀವನದಲ್ಲಿ ಪ್ರಶಂಸೆಯನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತೆ ವಿಮರ್ಶೆಯನ್ನು ಹೇಗೆ ತೆಗೆದುಕೊಳ್ಳಬೇಕು? ಪ್ರಸಂಗ ಅಂದ್ರೆ ಪ್ರಶಂಸೆ, ಅವರನ್ನು ಹೊಗಳಿದ್ರೆ ಹೇಗೆ ತೆಗೆದುಕೊಳ್ಬೇಕು, ಅದೇ ರೀತಿಯಲ್ಲಿ ಆತನನ್ನು ವಿಮರ್ಶೆ ಮಾಡ್ತಾರಲ್ಲ, ಒಬ್ಬ ಕಲಾವಿದನ್ನು ಹೊಗಳಬಾರದು, ವಿಮರ್ಶೆ ಮಾಡಬಹುದು. ವಿಮರ್ಶೆ ಮಾಡಿದ್ರೆ ಅವನನ್ನು ತಿದ್ದುವುದಕ್ಕೆ ಆಗ್ತದೆ. ಹೊಗಳಿದವರನ್ನು ಒಳ್ಳೇದು ಮಾಡಬಾರ್ದು, ಯಾರು ದೂರ್ತಾರೆ ಅವರನ್ನು ಒಳ್ಳೇದು ಮಾಡಬೇಕು. ಮತ್ತೆ ಯಕ್ಷಗಾನದಲ್ಲಿ ಮೇಲೆ ಬರೋದಕ್ಕೆ ಸಾಧ್ಯ ಉಂಟು. ಈಗ ಒಬ್ಬ ಯುವ ಕಲಾವಿದನಾದವ ಅವನಿಗೆ ಪ್ರಶಂಸೆ ಸಿಕ್ಕಿದ್ರೆ ಅವ ಹೇಗೆ ಅದನ್ನು ತಗೊಳ್ಬೇಕು? ಅದನ್ನು ಸಂತೋಷದಲ್ಲಿ ಸ್ವೀಕಾರ ಮಾಡಬಹುದು. ಹಾಗೆ ಯಕ್ಷಗಾನದಲ್ಲಿ ವಿಮರ್ಶೆ ಮತ್ತು ವಿಮರ್ಶಕರ ಅಗತ್ಯ ಉಂಟಾ? ಯಕ್ಷಗಾನದಲ್ಲಿ ವಿಮರ್ಶೆ ಅಗತ್ಯ ಇಲ್ಲ. ಎಲ್ಲ ಯಕ್ಷಗಾನದಲ್ಲಿ ವಿಮರ್ಶೆ ಅಗತ್ಯವೇ ಇಲ್ಲ. ಒಬ್ಬ ಲೋಕ ಭಿನ್ನ ರುಚಿ ಅಂತ ಹೇಳಿದಾಗೆ ಒಬ್ಬೊಬ್ಬರು ಇದರಲ್ಲಿ ಇರ್ತಾರೆ ಒಂದೊಂದು ಅನುಭವದಲ್ಲಿ.
ಹಾಗೆ ವಿಮರ್ಶೆ ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಸರಿ. ಹಾಗೆ ಕಲಾವಿದನಿಗೆ ಭಾಗವತರ ನಿರ್ದೇಶನ ಎಷ್ಟು ಮುಖ್ಯ? ಹಿಮ್ಮೇಳಕ್ಕೆ ಸರಿಯಾಗಿ ಮುಮ್ಮೇಳ ಭಾಗವತರು ಪದ್ಯ ಹೇಳ್ತಾರೆ. ಭಾಗವತರು ಕಲಾವಿದರು ಹೊಂದಾಣಿಕೆ ಮಾಡಿಕೊಂಡು ಇಂಥ ಪದ್ಯಗಳು ಕೊಡ್ತೇನೆ, ಇಂಥ ಅರ್ಥಗಳು ಮಾತಾಡಬೇಕು, ಇಷ್ಟು ಹೊತ್ತಿಗೆ ಮುಗಿಸ್ಬೇಕು, ಎಲ್ಲ ಭಾಗವತರ ನಿರ್ದೇಶನದಾಗೆ ಮುಂದೆ ಹೋಗುದು. ಸರಿ. ಒಬ್ಬ ಯುವ ಕಲಾವಿದ ಒಬ್ಬ ಪರಿಪೂರ್ಣ ಕಲಾವಿದನಾಗಬೇಕಿದ್ರೆ ಏನು ಮಾಡಬೇಕು? ಪರಿಪೂರ್ಣ ಕಲಾವಿದರಾಗಬೇಕಾದ್ರೆ ಒಬ್ಬ ಕಲಾವಿದ ವೇಷ ಮಾಡುವಾಗ ಆ ಕಲಾವಿದರನ್ನು ವೇಷ ನೋಡಬೇಕು. ವೇಷ ನೋಡಿ ಅವ ಏನು ಮಾತಾಡ್ತಾನೆ, ಏನು ಅರ್ಥ ಹೇಳ್ತಾನೆ, ಅದನ್ನು ಅವ ಅಭ್ಯಾಸ ಮಾಡಬೇಕು. ಸರಿ. ನಂತರ ಮುಂದಿನ ಯಕ್ಷಗಾನ ಪೀಳಿಗೆಗೆ ನಿಮ್ಮ ಒಂದೆರಡು ಮಾತನ್ನು ಹೇಳಿ. ಮುಂದಿನ ಯಕ್ಷಗಾನಕ್ಕೆ ಈಗ ದೊಡ್ಡ ದೊಡ್ಡ ಕಲಾವಿದರು ಅರುವ, ಪುಳಿಂಚ, ಗುಂಪೆ, ಶಿವರಾಮ್ ಜೋಗಿ, ಎಂ ಕೆ ರಮೇಶಾಚಾರ್ಯ ಎಲ್ಲ ಕಲಾವಿದರು ಇದ್ದಾರೆ, ಹೆಸರುವಾಸಿಗಳು. ಇನ್ನು ಮುಂದೆ ಬರುವುದು ಹೆಸರುವಾಸಿ ಕಲಾವಿದರು ಯಾರೂ ಕಾಣುವುದಿಲ್ಲ. ಹಾಗಾಗಿ ಇನ್ನು ಈ ಯುವ ಪೀಳಿಗೆಗೆ ಮುಂದಕ್ಕೆ ಯಕ್ಷಗಾನಕ್ಕೆ ಅವರು ಅಭ್ಯಾಸ ಮಾಡಿ ಆ ರೀತಿಯಲ್ಲಿ ಕಲಿತು ಮುಂದಕ್ಕೆ ಬರಬೇಕು. ಸರಿ. ನಂತರ ನಿಮಗೆ ವಿಜಿತ್ ಭಾಗವತರ ಬಗ್ಗೆ ಗೊತ್ತಿರಬಹುದು. ಅವರ ಒಂದು ಒಡನಾಟ ಹೇಗೆ, ಅವರ ಪ್ರಸಂಗಗಳೆಲ್ಲ ಹೇಗೆ? ವಿಜಿತ್ ಕುಮಾರ್ ಆಕಾಶಭಾವನ, ತುಳು ಪ್ರಸಂಗ, ಮೈಮೇದ ಮಂತ್ರದೇವತೆ, ನಾಗದೇವತೆ, ಸ್ವರ್ಣ ತುಲಾಭಾರ, ರಕ್ತೇಶ್ವರಿ ಮತ್ತು ಕೆಲವು ಇತ್ಯಾದಿ ಪ್ರಸಂಗಗಳು ಒಳ್ಳೆ ರೀತಿಯಲ್ಲಿ ಬರೀತಾರೆ ಅವರು. ಅವರ ಪ್ರಸಂಗದಲ್ಲಿ ನನಗೆ ತುಂಬ ಇಷ್ಟ. ವೇಷಗಳು ಒಳ್ಳೆದಿರ್ತದೆ, ವೇಷಗಳನ್ನು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಹೇಳಿಕೊಡ್ತಾರೆ ಒಳ್ಳೆ ರೀತಿಯಲ್ಲಿ. ಹಾಗಾಗಿ ಅವರ ಒಡನಾಟ, ಒಂದು ಆತ್ಮೀಯತೆ ತುಂಬ ನಮಗೆ ಹತ್ತಿರ ಅವರದ್ದು. ಚೌಕಿಯಲ್ಲಿ ನಿಮ್ಮ ಮತ್ತು ಅವರ ಒಡನಾಟ ಹೇಗಿರ್ತದೆ? ಚೌಕಿಯಲ್ಲಿ ಹೌದು, ಬರುವಾಗ ನಾವು ಯಾವುದು ಪ್ರಸಂಗದ ವಿಷಯವ ಹೀಗೆ ಬೇರೆ ವಿಷಯವ ಬಂದವರಲ್ಲಿ ಮಾತಾಡಿದ ನಾನು ರಂಗಸ್ಥಳ ಹೋಗುವ ಕ್ರಮವೇ ಇಲ್ಲ. ಜೊತೆಯಾಗಿ ಒಟ್ಟಿಗೆ ಮಾತಾಡಿ ಮತ್ತೆ ರಂಗಸ್ಥಳ ಚೌಕಿಯಲ್ಲಿ. ಹಾಗೆ ಈಗ ನಿಮ್ಮ ಪ್ರಸ್ತುತ ಮೇಳದಲ್ಲಿ ಡಿ ಮನೋಹರ್ ಕುಮಾರ್ ಅವರು ಇರಬಹುದು, ಒಬ್ಬರು ಶ್ರೇಷ್ಠ ಕಲಾವಿದರೇ ಹೌದು. ಅವರ ಜೊತೆ ನಿಮ್ಮ ಒಡನಾಟ ಹೇಗೆ? ಮನೋಹರ್ ಕುಮಾರ್ ಅಂದರೆ ನಾವೊಂದು ವೇಷವನ್ನು ಹಂಚಿ ಮಾಡುವವರು, ಒಂದು ಅರ್ಧ ಮಾಡುವವರು. ಈಗ ನಮ್ಮೊಳಗೆ ಮಾತಾಡಿಕೊಂಡು ಹೋಗೋದು, ನೀನೆಷ್ಟು ಮಾಡು ಅಂತ. ಅವರು ಹಿರಿಯ ಕಲಾವಿದರು, ಅವರ ಮಾರ್ಗದರ್ಶನದಲ್ಲಿಯೇ ನಾನು ಹೋಗ್ತಾ ಇರೋದು ಮೇಳದಲ್ಲಿ. ಹಾಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಒಬ್ಬರನ್ನೊಬ್ಬರು ಹೀಗೆ ಮುಂದೆ ಹೋಗ್ತಾ ಇದ್ದೇವೆ ವೇಷ ಮಾಡಿಕೊಂಡು. ಹಾಗೆ ಈಗ ಕೆಲವು ಕಲಾವಿದರು ತೆಂಕಿನಲ್ಲಿಯೂ ವೇಷ ಮಾಡ್ತಾರೆ, ಬಡಗಿನಲ್ಲಿಯೂ ವೇಷವನ್ನು ಮಾಡ್ತಾರೆ. ನಿಮಗೆ ಯಾವತ್ತಾದ್ರೂ ಬಡಗಿನಲ್ಲಿ ವೇಷ ಮಾಡುವಂತ ಸಂದರ್ಭ ಸಿಕ್ಕಿದ? ಮಾಡಬೇಕಂತ ಆಸೆ ಉಂಟಾ? ಬಡಗಿನಲ್ಲಿ ವೇಷ ಮಾಡೋದಕ್ಕೆ ಸಂದರ್ಭ ಬರಲಿಲ್ಲ. ಸಂದರ್ಭ ಬಂದ್ರೆ ಮಾಡ್ಬೇಕೆಂಬ ಆಸೆ ಉಂಟು ನನಗೆ. ಆಸೆ ಉಂಟಾ? ಆಸೆ. ಇನ್ನು ಬಂದ್ರೆ ನೀವು ಮಾಡ್ತೀರಾ? ಇನ್ನು ಬಂದ್ರೆ ಮಾಡ್ತೇನೆ. ಹಾಗೆ ಈಗ ಪಟ್ಲ ಭಾಗವತರ ಕುರಿತು ಒಂದೆರಡು ಮಾತನ್ನು ಹೇಳಿ. ಅವರು ನಡೆಸುತ್ತಿರುವಂತಹ ಫೌಂಡೇಶನ್ ಇರಬಹುದು, ಯುವ ಕಲಾವಿದರಿಗೆ ಅಥವಾ ಈಗ ಪ್ರಸ್ತುತ ಇರುವ ಕಲಾವಿದರಿಗೆ ತುಂಬಾ ಉಪಕಾರ ಮಾಡ್ತಾ ಇದ್ದಾರೆ ಅವರು. ಅದರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ. ಪಟ್ಲ ಸತೀಶ್ ಶೆಟ್ಟರ್ ಭಾಗವತರಲ್ಲಿ ಹೇಳುವುದಕ್ಕೆ ನನಗೆ ನಾಲಿಗೆ ತಡವಿಸ್ತಂತೆ. ಅವರು ಯಕ್ಷರಂಗದ ಕಾಮಧೇನು, ಯಕ್ಷಧ್ರುವ, ದೇವತಾ ಮನುಷ್ಯ. ಯಾಕಂದ್ರೆ ನಾನು ಈ ಕನಸು ಮನಸ್ಸಲ್ಲಿ ಎನಿಸಲಿಲ್ಲ ಒಂದು ಮನೆ ಆಗ್ತದೆ ಎಂಬುದಾಗಿ. ನಾನು 7-8 ವರ್ಷ ಬಾಡಿಗೆ ರೂಮಲ್ಲಿರುವ ಹೊತ್ತು ಪಟ್ಲದವರು ಫೌಂಡೇಶನ್ನಿಂದ ನನಗೆ 5 ಲಕ್ಷ ಮೊತ್ತವನ್ನು ಕೊಟ್ಟು ಮನೆ ಕಟ್ಟು, ಅವರ ಕೈಗುಣದಿಂದ, ಅವರ ಆಶೀರ್ವಾದದಿಂದ ನಾನು ಈಗ ಇಷ್ಟು ಒಂದು ಮನೆ ಆಗಬೇಕಾದ್ರೆ ಪಟ್ಲ ಫೌಂಡೇಶನ್ನು, ಪಟ್ಲ ಸತೀಶ್ ಶೆಟ್ಟರ ಅನುಗ್ರಹವು, ಅವರ ಒಳ್ಳೆ ಗುಣವು ನನಗೆ ಮೆಚ್ಚುಗೆ ಆದ್ದು. ಅದೇ ನನಗೆ ಬೇರೆ ಹೇಳೋದಕ್ಕೇನಿಲ್ಲ ಅವರ ವಿಷಯದಲ್ಲಿ. ಅಷ್ಟು ಸಂತೋಷ. ಸರಿ. ನಿಮ್ಮ 23 ವರ್ಷದ ತಿರುಗಾಟದಲ್ಲಿ ಹಲವಾರು ಸಹ ಕಲಾವಿದರನ್ನು ಕಂಡಿದ್ದೀರಾ. ಅದರಲ್ಲಿ ಸದಾ ಸ್ಮರಿಸಿಕೊಳ್ಳುವಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ? ಅಂದರೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವರು ಅಥವಾ ಒಳ್ಳೆಯ ಒಡನಾಟ ಹೊಂದಿದವರು, ಸದಾ ಅವರನ್ನು ಸ್ಮರಿಸಬೇಕು ಅಂತ ಇರುವಂತಹ ಕಲಾವಿದರು ಯಾರಿದ್ದಾರೆ? ಕಷ್ಟ ಕಾಲದಲ್ಲಿ ಸಹಕಾರ ಮಾಡಿದವರು ಕಲಾವಿದರು ಯಾರು ನನ್ನ ಮಟ್ಟಿಗಿಲ್ಲ. ಆದರೆ ಸ್ಮರಿಸಬೇಕಾದ ಒಬ್ಬರನ್ನು ಎಂ ಕೆ ರಮೇಶಾಚಾರ್ಯ ತೀರ್ಥಹಳ್ಳಿ ಅಂತ ಅದ್ಭುತ ಕಲಾವಿದರು, ದೊಡ್ಡವರು. ಅವರನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ಯಾವ ರೀತಿಯಲ್ಲಿ ಸಹಾಯ ಮಾಡಿದ್ರು? ಅವರು ಅರ್ಥ ಹೇಳಿಕೊಡ್ತಾ ಇದ್ರು. ಹೀಗೆ ಮಾತಾಡಬೇಕು, ಹಾಗೆ ಮಾತಾಡಬೇಕು. ಮೊದಲು ನಾನು ಶ್ರೀವೇಷ ಮಾಡ್ತಾ ಇದ್ದೆ ಒಂದು 9 ವರ್ಷ. ಅವರು ಸುರತ್ಕಲ್ ಮೇಳದಲ್ಲಿ ಇದ್ರು. ಆ ಹೊತ್ತು ಅವರ ಜೊತೆಯಲ್ಲಿ ನಾನು ಮುಖ್ಯ ಶ್ರೀವೇಷ ಮಾಡಿಕೊಂಡು ಅವರ ವೇಷದ ಸಾಮಾನನ್ನು ತೆಗೆದು ನನಗೆ ಕೊಡ್ತಾ ಇದ್ರು. ಹಾಗೆ ಅವರು ದೊಡ್ಡ ಅನುಭವಿ ಕಲಾವಿದರು, ಅಗ್ರಮಾನ್ಯ ಕಲಾವಿದರು. ಅವರ ಜೊತೆಯಲ್ಲಿ ನನಗೆ
ಅವನು ಸ್ಮರಿಸ್ತಾ ಯಾವಾಗಲೂ ಇರ್ತೇನೆ ಅವರ ಜೊತೆ. ಹಾಗೆ ನೀವು ಮೊದಲ ಬಾರಿಗೆ ಮೇಳದಲ್ಲಿ ಬರುವಾಗ ನಿಮ್ಮ ವೇಷದ ಬೆಳವಣಿಗೆ ಹೇಗಿತ್ತು? ಅಂದ್ರೆ ಯಾವ ವೇಷವನ್ನು ಮಾಡ್ತಾ ಇದ್ರಿ, ಅದು ಬೆಳವಣಿಗೆ ಹೇಗೆ ಆಗುತ್ತಾ ಬಂತು? ನಾನು ಮೇಳಕ್ಕೆ ಸುರತ್ಕಲ್ ಮೇಳ ಬರುವಾಗ ನಿತ್ಯ ವೇಷವನ್ನು ಮಾಡ್ತಾ ಇದ್ದೆ. ನಿತ್ಯ ವೇಷ ಮಾಡಿ ಮತ್ತೆ ಮುಖ್ಯ ವೇಷ ಮಾಡ್ತಾ ಇದ್ದೆ. ಮುಖ್ಯ ವೇಷ ಮಾಡಿ ಒಂದು ಏನಾದರೂ ಬಲ ದೇವೇಂದ್ರ ಬಲ ಅಲ್ಲದ್ರೆ ಯಾರಾದರೂ ಒಂದು ರಕ್ಕಸ ಬಲ ಬೇರೆ ಯಾವುದು ಸಣ್ಣ ಸಣ್ಣ ಪುಟ್ಟ ವೇಷವನ್ನು ಮಾಡ್ತಾ ಅಂತಾಗಿ, ಅಂದರೆ ಯಕ್ಷಗಾನ ಅಂದರೆ ಸಮುದ್ರ. ನಾನು ಕಲಿತಿದ್ದೇನೆ, ನಾನು ಮೇಲು ಶಿಖರಕ್ಕೆ ಬಂದಿದ್ದೇನೆ ಅಂತ ನಾನು ಮನಸ್ಸಲ್ಲೇ ಇಲ್ಲ. ಇನ್ನೂ ಉಂಟು ಕಲೀಲಿಕ್ಕೆ ನನಗೆ. ಸರಿ, ಹಾಗೆ ಯಕ್ಷ ಜೀವನದಲ್ಲಿ ಯಾವುದಾದ್ರೂ ಮರೆಯಲಾಗದ ಕ್ಷಣ ಅಂತ ಇರುವಂತಹ ಕ್ಷಣ ಯಾವುದಾದ್ರೂ ಉಂಟಾ? ಯಕ್ಷಗಾನದಲ್ಲಿ ನನಗೆ ಮರೆಯಲಾಗದ ಕ್ಷಣ ನನ್ನಲ್ಲಿ ನೆನಪಿಗೂ ಬರುವುದಿಲ್ಲ, ನನಗೆ ಇಲ್ಲ ವಿಷಯ ಇಲ್ಲ. ಸರಿ, ಇನ್ನು ಮುಂದೆ ನಿಮ್ಮ ಯಕ್ಷ ಪಯಣದ ಕುರಿತು ಒಂದೆರಡು ಮಾತನ್ನು ಹೇಳಿ. ಇನ್ನು ಯಕ್ಷಗಾನದಲ್ಲಿ ನಾನು ಬೆಂಕಿನಾಥೇಶ್ವರ ಮೇಳದಲ್ಲಿ ತಿರುಗಾಟ ಮಾಡಬೇಕಂತ ಇನ್ನೂ ಸಹ ತೀರ್ಮಾನ ಮಾಡಿದ್ದೇನೆ. ಬೆಂಕಿನಾಥೇಶ್ವರ ಮೇಳದಲ್ಲಿ ಯಾಕೆಂದರೆ ಬೆಂಕಿನಾಥೇಶ್ವರ ಮೇಳದಲ್ಲಿ ಹೋಗಬೇಕಾದ್ರೆ ಅವರು ಆ ಸುರೇಂದ್ರ ಮಲ್ಲಿಯವರು ಕಷ್ಟಪಟ್ಟು ಒಂದು 180 ಆಟ ಮಾಡ್ತಾರೆ. ಹಾಗೆ ನಮ್ಮ ಜೀವನಕ್ಕೂ ಕಷ್ಟ ಆಗುವುದಿಲ್ಲ. ಅದಕ್ಕಾಗಿ ಇನ್ನು ಮುಂದಿನ ತಿರುಗಾಟ ಕಲಾಭಿಮಾನಿಗಳ ಆಶೀರ್ವಾದವು ಹಾಗೆ ಆ ಬೆಂಕಿನಾಥೇಶ್ವರ ದಯದಿಂದಲೂ ನಾನು ಬೆಂಕಿನಾಥೇಶ್ವರ ಮೇಳದ ತಿರುಗಾಟ ಮಾಡಬೇಕಂತ ಇನ್ನೂ ತೀರ್ಮಾನ ಮಾಡಿದ್ದೇನೆ. ಮತ್ತೊಂದು, ನಮಗೆ ಯಕ್ಷಗಾನಕ್ಕೆ ಮತ್ತು ಪ್ರೋತ್ಸಾಹ ಕೊಟ್ಟವರು ನಿತಿನ್ ತೆಂಕಗಾರಂದೂರು ಅಂತ. ಅವರು ಸುಂಗದಕಟ್ಟೆ ಮೇಳದಲ್ಲಿ ಇರುವಾಗ ಆ ವೇಷಕ್ಕೆ ಈ ವೇಷಕ್ಕೆ ಎಲ್ಲ ಪ್ರಚಾರ ಮಾಡಿಕೊಂಡು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಅವರು ಪ್ರೋತ್ಸಾಹ ತುಂಬ ಕೊಟ್ಟಿದ್ದಾರೆ. ಅವರನ್ನು ಮರೆಯಲಿಕ್ಕೆ ನನಗೆ ಆಗುದಿಲ್ಲ, ನಿತಿನ್ ತೆಂಕಗಾರಂದು. ಸರಿ, ಅದೇ ರೀತಿಯಲ್ಲಿ ನೀವು ಯಕ್ಷಗಾನದಲ್ಲಿ ಹಲವು ವೇಷವನ್ನು ಮಾಡಿದ್ದೀರಾ. ಇನ್ನು ಯಾವುದಾದ್ರೂ ವೇಷ ಮಾಡಲು ಸಾಧ್ಯವಾಗದಂಥ ವೇಷ ಉಂಟಾ? ಇನ್ನು ಮಾಡಬೇಕಂತ ಆಸೆ ಇರುವಂಥ ವೇಷ ಯಾವುದಾದ್ರೂ ಉಂಟಾ? ನಾನು ಯಕ್ಷಗಾನದಲ್ಲಿ ಕೆಲವು ವೇಷಗಳನ್ನು ಮಾಡಿದ್ದೇನೆ. ಇನ್ನು ದೇವಿ ಮಹಾತ್ಮೆ ರಕ್ತ ಬೀಜ ಮಾಡಬೇಕೆಂಬ ನಮ್ಮ ತುಂಬ ಆಸೆ ಉಂಟು, ಮಾಡಲಿಲ್ಲ. ಮಧುಗೈಟ್ ಅವರು ದುರ್ಮಾಲಿ ಎಲ್ಲ ಮಾಡಿದ್ದೇನೆ. ರಕ್ತ ಬೀಜ ಒಂದು ಮಾಡಲಿಲ್ಲ ಇಷ್ಟವರೆಗೆ. ಅವಕಾಶವೂ ಸಿಕ್ಕಲಿಲ್ಲ, ಸಂದರ್ಭವೂ ಬರಲಿಲ್ಲ ನನಗೆ. ಯಾಕೆಂದರೆ ಅದಕ್ಕೆ ಪರಿಪೂರ್ಣತೆ ಬೇಕು, ವಿದ್ಯಾಪಾಂಡಿತ್ಯ ಬೇಕು. ಅದನ್ನು ಇನ್ನೂ ಮಾಡಬೇಕೆಂಬ ಭರವಸೆ ನನ್ನಲ್ಲಿಟ್ಟು ಮಾಡ್ತೇನೆ ಎಂಬುದಾಗಿ, ಇನ್ನೂ ಮಾಡಬೇಕೆಂಬ ಆಸೆ ಅದನ್ನು. ಹಾಗೆಯೇ ನೀವು ಈಗ ಮಳೆಗಾಲದಲ್ಲಿ ಕೆಲವೊಂದು ಸಂಘದ ಯಕ್ಷಗಾನಕ್ಕೂ ಹೋಗ್ತೀರಲ್ಲ, ಅದರಲ್ಲಿ ನಿಮಗೆ ಪ್ರಿಯವಾದಂತಹ ಸಂಘ ಯಾವುದಂತ ಹೇಳ್ಬೋದಾ? ಸಂಘದ ವೇಷಕ್ಕೆ ಹೋಗ್ತೇನೆ. ಅದಲ್ಲದೆ ನನಗೆ ಮುಖಸ್ತುತಿ ಅಲ್ಲ, ನಾನು ಈ ಸಂಘದ ಆಟಕ್ಕೆ ಹೋಗುವಾಗ ಅಂದರೆ ನಮ್ಮ ಆತ್ಮೀಯರಾದ ಮನೋಜ್ ವಂತಿಚಾಲು ಅವರು ನಮಗೆ ಅತಿ ಹತ್ತಿರ, ಯಾವಾಗಲೂ ಫೋನ್ ಮಾಡಿ ಕೇಳ್ತಾರೆ ಹೇಗಿದ್ದೀರಿ ಅವು ಅಂತ ಕೇಳ್ತಾ ಇದ್ರು, ಸಮಾಚಾರ ಕಷ್ಟ ಸಮಾಚಾರಗಳೆಲ್ಲ. ಅವರ ಆಟಕ್ಕೆ ಹೋಗುವಾಗ ನನಗೆ ತುಂಬ ಖುಷಿ. ಯಾಕಂದರೆ ಅವರು ಕೊಡುವಂಥ ಮರ್ಯಾದೆ, ಆ ಸ್ವಾಗತ, ಅವ್ರನ್ನ ಊರಿನವರು, ಅದನ್ನು ತುಂಬ ಸಂತೋಷ. ನನಗೆ ಯಾವತ್ತೂ ಮರೆಯುವುದಿಲ್ಲ ಅದನ್ನು. ಅವರ ಸಂಘ ಚಿರಂಜೀವಿ ಸಂಘ ತುಂಬ ಸಂತೋಷ ಕೊಟ್ಟಿತ್ತು. ಅವರ ಆ ಕಲಾವಿದರು, ಅವರ ಆ ಪ್ರಸಂಗ, ಒಂದು ತುಳು ಪ್ರಸಂಗ ಒಂದಿತ್ತು, ಅದರಲ್ಲಿ ನಾನು ಹೋಗಿದ್ದೆ ಒಂದು ವೇಷಕ್ಕೆ, ಪರಕದೆ ಗಗ್ಗರ. ಅದು ನನಗೆ ನನ್ನ ಮನಸ್ಸಿಗೆ ಖುಷಿ ತಂದಿತ್ತು. ಆ ಪ್ರಸಂಗವು ಅವರಲ್ಲಿ ಮನೋಜ್ ವಂತಿಚಾಲ ಹೇಳ್ತಾ ಇದ್ದೆ ನಾನು, ಆ ಪ್ರಸಂಗವನ್ನು ತಿದ್ದುಪಡಿ ಸ್ವಲ್ಪ ಮಾಡಿದರೆ ಇನ್ನೂ ಮಾಡಿ ಆಗ್ತದೆ. ಕಲಾವಿದರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ನನ್ನನ್ನು ನೀವು ಕರೆಸಿದ್ದೀರಿ, ತುಂಬ ಹೃದಯದ ಧನ್ಯವಾದಗಳು, ಒಳ್ಳೆಯದಾಯಿತು ಅಂತ. ನಾನು ಮತ್ತೆ ಹೋದಲ್ಲಿ ನಾನು ಒಂದು ಹಣ ಕೇಳೋದು, ಕವರ್ ಕೇಳೋದು, ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು, ಆ ಅಭ್ಯಾಸ ನನಗಿಲ್ಲ. ಅಷ್ಟು ಕೊಡಬೇಕು ಇಷ್ಟ ಅಂತ ಹೇಳುವ ಕಲಾವಿದನಿಗೆ ಮತ್ತೆ ಆಟ ಆಡಿಸುವವರು ಆಲೋಚನೆ ಮಾಡ್ತೇನೆ, ನನಗೆ ಯಕ್ಷಗಾನವೇ ಬೇಡ, ಇನ್ನು ಆಡಿಸುವುದು, ಈ ಹಣ ಕೊಡಬೇಕು ಅಷ್ಟು ಕೊಡಬೇಕು ಇಷ್ಟು ಕಷ್ಟ ಆಗ್ತದೆ. ನಾನು ಕೊಟ್ಟದನ್ನು ಅದು ಪ್ರಸಾದ ರೂಪವಾಗಿ ತೆಗೆದುಕೊಂಡು ನಾನು ಮನೆಗೆ ಬರ್ತೇನೆ. ನೀವು ಆ ಸಂಘದಲ್ಲಿ ಯಾವ ವೇಷವನ್ನು ಮಾಡಿದ್ರಿ ಅಥವಾ ಅಲ್ಲಿನ ಅನುಭವವನ್ನು ಹೇಳ್ಬೋದಾ? ಅಲ್ಲಿಯ ಅನುಭವ, ಅಲ್ಲಿ ತುಳು ಪ್ರಸಂಗಗಳು ನಾನು 2-3 ಪ್ರಸಂಗಗಳಾಗಿದೆ. ಒಂದು ಪರಕೆದ ಗರಗಳನಾಯಕ, ಒಂದು ನಾಗರ ಪಂಚಮಿ ಆಗಿದೆ. ಆ 2 ಆಟಕ್ಕೆ ಹೋಗಿದ್ದೇನೆ. ಮತ್ತು ಕೆಲವು ಪ್ರಸಂಗಕ್ಕೆ ಕರೆಸಿದ್ದಾರೆ, ನನಗೆ ಮೇಳದಲ್ಲಿ ಬರೋದಕ್ಕೆ ಆಗುವುದಿಲ್ಲ. ಮೇಳದ ತಿರುಗಾಟದಲ್ಲಿರುವಾಗ ಬೇರೆ ಆಟಕ್ಕೆ ಹೋಗೋದಕ್ಕೆ ಕಷ್ಟವಾಯಿತು. ಮೇಳದಲ್ಲಿ ಸುರೇಂದ್ರ ಮಲ್ಲಿಯಲ್ಲಿ ತಿಳಿಸಿ ಮತ್ತೆ ತಿರುಗಾಟ ಇವರ ಆಟಕ್ಕೆ ಹೋಗ್ತಾ ಇದ್ದೇನೆ. ಅವರು ಬೇರೆ ಆಟಕ್ಕೆ ಕಳಿಸೋದಿಲ್ಲ, ಮನುವಂತಿ ಚಾಲ ಆಟಕ್ಕೆ ಹೋಗು ಮಾರಾಯ, ಬೇರೆ ಆಟಕ್ಕೆ ಹೋಗಬೇಡ, ಮೇಳದಲ್ಲಿ ಕಷ್ಟ ಆಗ್ತದೆ, 1-2 ಆಟಕ್ಕೆ ಕಳಿಸಿಕೊಡ್ತಾ ಇದ್ರು. ಸರಿ ಕೃಷ್ಣಣ್ಣ, ಇಲ್ಲಿಯವರೆಗೆ ಯಕ್ಷ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಮ್ಮ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತನ್ನು ಹೇಳಿ. ನೀವು ಮಾಡುವ ಈ ಕೆಲಸಗಳು ತುಂಬ ಸಂತೋಷ. ಒಬ್ಬ ಕಲಾವಿದನನ್ನು ಗುರುತಿಸುವುದು ಒಂದು ಮುಖ್ಯ ಉದ್ದೇಶ ಆಗಿದೆ.
ಮತ್ತು ಈ ಕಲಾವಿದರು ಹೀಗೆ ಮತ್ತೊಬ್ಬರು ನನ್ನಂತೆ ಮತ್ತೊಬ್ಬರು ಕಲಾವಿದರನ್ನು ಈಗ ಮೊನ್ನೆ ಪೆರುಮುದೇವರದ್ದು ಮಾಡಿದ್ದೀರಿ, ಕಾವಲುಕಟ್ಟಿ ದಿನೇಶ್ ಶೆಟ್ಟರದ್ದು ಮಾಡಿದ್ದೀರಿ, ಈಗ ನನ್ನನ್ನು ಮಾಡಿದ್ದೀರಿ. ಹಾಗೆ ಮತ್ತೆ ಇನ್ನು ಮುಂದೆ ಕಲಾವಿದರನ್ನು ಒಬ್ಬರನ್ನೊಬ್ಬರು ಮುಂದೆ ಈ ಯೂಟ್ಯೂಬ್ ಚಾನಲ್ಗೆ ಮುಂದುವರಿಸಿಕೊಂಡು ಹೋಗಿ ಒಂದು ಯಕ್ಷಗಾನದ ಪ್ರಚಾರವಾಗ್ತದೆ, ಕಲಾವಿದರು ಪ್ರಚಾರ ಆಗ್ತದೆ, ಈ ಯಕ್ಷಗಾನ ಉಳಿವಿಗೂ ಒಳ್ಳೆಯದಾಗ್ತದೆ. ಹೀಗೆ ಮುಂದುವರಿಸಿಕೊಂಡು ಹೋಗಿ ಆ ದೇವರ ಅನುಗ್ರಹ ಯಾವತ್ತೂ ನಿಮ್ಮ ಮೇಲೆ ಇರ್ತದೆ. ಧನ್ಯವಾದಗಳು ಕೃಷ್ಣಣ್ಣ. ಇಲ್ಲಿಯವರೆಗೆ ನಿಮ್ಮ ಅಮೂಲ್ಯವಾದಂತಹ ಕ್ಷಣವನ್ನು ನಮಗೆ ಮೀಸಲಾಗಿರಿಸಿದ್ದೀರಿ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಕುರಿತು ಒಂದು ಕಿರು ಸ್ಮರಣಿಕೆ ನಿಮಗೆ ಉಂಟು.